ಅಕ್ಕನಕಲು ಆಮೆ ತೆಲದಕ್ಕಲು ಈಮೆ ತೆಲದಕ್ಕಲು ಬರಿ ತೆಲದಕ್ಕಲು ನಡು ತೆಲದಕ್ಕಲು ಬಾರಿ ಮೋಕೆಡೆ ಪ್ರೀತಿ ಸೂಪನಂಚಿನ ಕಾರ್ಯಕ್ರಮ ಪ್ಯೂರ್ ಮಸ್ತಿ ವಿತ್ ಮಂಜು ರೆಡಿ ಆನಿಕಲ ಮಂಜು ರೆಡಿ ದಿನಕ್ಕೊಂದು ಸ್ಪೆಷಲ್ ಗೆಸ್ಟ್ ನಕ್ಲೇನು 100 ಎಪಿಸೋಡ್ ಲೆತೊಂದು ಬಾಕಿ ನಿಖಿಲ್ ಕಾಲ್ ಮಾಡ್ತೊಂದಿತ್ತಾರೆ ನಿಖಿಲ್ ಮೆಸೇಜ್ ಮಾಡ್ತೊಂದಿತ್ತಾರೆ ಬಾರಿ ಮೋಕೆ ತೋಚ್ಪ ಅಂತಾರೆ ಅಂಚದು ಪುನಗ ಪ್ಯೂರ್ ಮಸ್ತಿದ ಇಡೇ ರೇಟ್ ಒಂದು ಸ್ಪೆಷಲ್ ಎಪಿಸೋಡ್ ನಿಖಿಲೇನು ಪೂರೆಲ್ಲ ಮನೋರಂಜನೆ ಮಲ್ಪರೆ ಏನು ಬರೋದಿಲ್ಲ ಅಂಚನೆ ಕಾರ್ಯಕ್ರಮ ತೂಪನಗಲು ಕಾರ್ಯಕ್ರಮಕ್ಕೆ ಮೆಸೇಜ್ ಪಾಡ್ನಗಲು ಕಾರ್ಯಕ್ರಮ ಶೇರ್ ಮಾಡ್ಪನಗಲು ದೇಶ ವಿದೇಶದಾಗಲು ಅಕ್ಕಲು ಮೊಕ್ಕಲು ನಿಖಲು ನಿಂತಿರುವ ನಿಪುಣರೇ ಕುಳಿತಿರೋ ಕುಶಲರೇ ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ ಮಹಿಳೆಯರೇ ಇತ್ತ ಕಡೆ ಚಿತ್ತವಿಟ್ಟು ಕೇಳಿರಿ ಈ ಒಂದು ಅದ್ಭುತ ಕಾರ್ಯಕ್ರಮ ಪ್ಯೂರ್ ಮಸ್ತಿ ವಿತ್ ಮಂಜುರಯ್ಯನ್ನ ಈ ಒಂದು ಇಲ್ಲಿಯ ಮಟ್ಟಕ್ಕೆ 150 ಎಪಿಸೋಡ್ ಆಗುವ ತನಕ ನೀವು ಪ್ರೋತ್ಸಾಹಿಸಿದ್ದೀರಿ. ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಇವತ್ತಿನ ಸ್ಪೆಷಲ್ ಗೆಸ್ಟ್ ಆಗಿ ಸಂಗೀತ ಲೋಕದಲ್ಲಿ ಬಹಳ ಅದ್ಭುತ ಸಾಧನೆಯನ್ನ ಮಾಡಿದಂತ 2 ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುವಂತ ಹೊತ್ತು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಇವರು ಕೂಡ ಒಂದು ಸಂಗೀತ ಟೀಚರ್, ಇವರು ನಿಮ್ಮ ಸಂಸ್ಥೆಯಲ್ಲೇ ನಮ್ಮ ಶ್ರೀ ಲಕ್ಷ್ಮೀ ಎಸ್ ಪುತ್ತೂರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ರು ಕೂಡ ಒಬ್ರು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾರೆ, ಒಬ್ರು ಸ್ವಲ್ಪ ತುಳುವಲ್ಲಿ ಮಾತಾಡ್ತಾರೆ, ತುಳು ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತೇವೆ ನಾವು ಈಗ. ಹಾಗೆ ನಮ್ಮೊಂದು ಯಾವುದೇ ಒಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಉತ್ತಮವಾಗಿ ಸೂಪರ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮಗೆ ಹಿನ್ನೆಲೆ ವಾದಕರು ಬೇಕು. ಹಿನ್ನೆಲೆ ವಾದಕರು ಇದ್ದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ, ಹೌದಲ್ವಾ? ಅದಕ್ಕೆ ಈಗ ಹಿನ್ನೆಲೆ ವಾದಕರು ಹೇಗಿರಬೇಕು, ಖಾಲಿ ಜಿಲ್ಲೆ ಹೊರ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರ ರಾಷ್ಟ್ರಗಳಲ್ಲಿ ಕೂಡ ಒಂದು ಹೆಸರು ಮಾಡಿರ್ಬೇಕು ಅವರು. ಆಗ ನಮಗೆ ಇನ್ನೂ ಒಂದು ಧೈರ್ಯ ಬರ್ತದೆ ಹಾಡಾಡ್ಲಿಕ್ಕೆ, ಅಲ್ವಾ? ಅರುಣ್ ರಾಯ್ ಉಡುಪಿ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪಲ ಬರ್ಪಾರ ಎಂಗ್ಲ ಕಾರ್ಯಕ್ರಮ ಉಪ್ಪರ ಪ್ಯೂರ್ ಮಸ್ಸಿದ ಒಂಜಿ ಅಂಗ ಇರು ಅಂಚದ ಪುನಗ ಎಂಗ್ಲೆ ಬಾರಿಗೆ ಒಂಜಿ ಗಡ್ಡ ಅಂತ ಜಾಸ್ತಿ ಬಿಡಿಯಾರ ಅಂಡಲ ಗುರ್ತದಿಕ್ಕಂದಕ್ಲೆ ಒಂಜಿ ಕಟ್ಟಪ್ಪ ಲೆಕ್ಕ ಒಂಜಿ ಆರು ಮಲ್ಲ ವೇದಿಕೆ ಕಾರ್ಯಕ್ರಮವನ್ನು ಕೊರೊಂದು ಬತ್ತ ನಂಚಿತಿ ವ್ಯಕ್ತಿ ಉಡುಪಿದಾರ ಅರುಣನ ಕಾರ್ಯಕ್ರಮ ಸ್ವಾಗತ. ಅಂಚೆನೆ ಅರುಣನ ಬರೀಟು ವರುಣನ್ನೇ ಒಳ್ಳೆಯರು. ವರುಣ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ತಾಳದಲ್ಲಿದ್ದಾರೆ. ಹಾಗೆ ವೀಕ್ಷಿತ್ ಕೊಡಂಚು ಅವರ ಮುಖ ಯಾವಾಗಲೂ ನಮ್ಮ ಕಾರ್ಯಕ್ರಮ ಬರ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಆ ನಿಮ್ಮ ನಗುವೆ ನಮಗೆ ಆಶೀರ್ವಾದ. ನಮಗೆ ದುಡ್ಡು ಕಾಸು ಹಿಡ್ದಾಲ ಆಪ ಜೊತೆ ನಮ್ಮ ಪೋನಗ ದಾಲ ಪತ್ತೊಂದು ಪೂಜ ಅಂಚಿನ ತೆಲಿಕೆ ಮಾತ್ರ ನಮ್ಮ ಪೋನಗ ಪತ್ತೊಂದು ಪೂಪು ಅಂಚ ಅದು ಪುನಗರೆ ಕಾಸು ಕೊರ್ಜಿನ ನಮ್ಮಲ್ಲಿ ತೆಲಿಕೆ ಬೋರ್ಡು ಪನ್ಪನ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸಂಗೀತದ ಪೂರ ಇದು ಇಡೇಟ್ ನಿಖಿಲ ಶಿಷ್ಯ ಅಂದಿರೆಲ್ಲ ಬರ್ಪೇರು, ಒಂದು 2 ಜನ ಬರ್ಪೇರು ಅಂಚ ಅದು ಅಕ್ಲೇನು ಬೊಕ್ಕ ಸ್ವಾಗತ ಮಲ್ಪುಗ ಓವೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾದ ನಡಪೋಡು ನಾಡ ಕಾರ್ಯಕ್ರಮ ಯಶಸ್ವಿ ಆವಡು ನಾಡ ನಮಗೆ ದೇವರನ್ನ ಆಶೀರ್ವಾದ ಬೋಗುಡಿಗೆ, ಅಲ್ವಾ? ದೇವರ ಆಶೀರ್ವಾದ ಬೇಕು. ಆಗ ನಾವು ದೇವರನ್ನು ನಾವು ಪ್ರಾರ್ಥಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಒಳ್ಳೇದಲ್ಲ? ಲಕ್ಷ್ಮಿ ಹೇಳಿ, ಲಕ್ಷ್ಮಿ ನೋಡಿ ಇವತ್ತು ನನಗೆ ಭಾರಿ ಖುಷಿ, ಪಕ್ಕದಲ್ಲಿ ಲಕ್ಷ್ಮಿ ಇದೆ ಅಲ್ವಾ? ಸೊ ಆ ಲಕ್ಷ್ಮಿ ಒದಗಿ ಬರಲಿ. ಹಾಗೆ ನಮಗೆ ದೇವರು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಯಲಿ. ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. 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 ಬಂದ ವಿಘ್ನಗಳ ಕಳೆ ಗಣನಾಥ ದೇವಾ, ಬಂದ ವಿಘ್ನಗಳ ಕಳೆ ಗಣನಾಥ. ಬಂದ
ವಿಘ್ನಗಳ ಕಳೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಮಹಾಕಾಯ ಸರ್ವಕಾರ್ಯೇಷು ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ವಕ್ರತುಂಡ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶರಣು ಶರಣಾರ್ಥಿ ದೇವರು ಎಲ್ರಿಗೂ ಪ್ರತಿ ಒರಿಯಾಗಲ ಅವಳು ಬಾರಿಶ ನಕ್ಲೆಗ್ ಮೂಲ ಪದ್ಯಪನ್ ನಕ್ಲೆಗ್ ಬೊಕ ಯಾನ್ ಪಾತೆರ್ನಾಗ ಅಂಚನೆ ಮೂಲು ಟೆಕ್ನಿಷಿಯನ್ ನಕ್ಲೆಗ್ ಕ್ಯಾಮರಾ ವರ್ಕ್ ಮಂತ ನಕ್ಲೆಗ್ ಅಕ್ಲೆಗ್ ಮುಕ್ಲಿಗೆ ಮಾತೆರನ್ನ ಎಡ್ಡೆ ಮನ್ಪಾಡು ಎಲ್ಲರನ್ನು ಒಳ್ಳೇದು ಮಾಡಿದ್ರೆ ನಮಗೆ ಖುಷಿ ಅಲ್ವಾ. ಪ್ರತಿಯೊಬ್ಬನು ಜೀವನದಲ್ಲಿ ಒಳ್ಳೇದಾಗಬೇಕು. ಅವನ ಸಂಪತ್ತು ಕೂಡಿ ಬರಬೇಕು, ತುಂಬಿ ಬರಬೇಕು, ತುಂಬಿ ತುಳುಕ್ಬೇಕು. ಫಸ್ಟ್ ನನ್ನ ಹತ್ರ, ಆಮೇಲೆ ನಿಮ್ಮ ಹತ್ರ. ಹಾಗೆ ಒಂಜಿ ಒಂಜಿ ಕಡೆ ಹಿಡಿದು ಪೋಂದು ಕೂಡ ಅಂಚೆ ಅಂಚೆ ಅಂಚಿ ಪೋಯಿ ಕೂಡಲೇ ಪ್ರತಿಯವರೆಲ್ಲ ಸಮಾಜೋಡು ಎಡ್ಡೆಡು ಪೋಲಿ ಅದೇ ಅಂಚ ಮಾಸ್ಟ್ರೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ತೆಗೆದಂಡೆ ಅಂಚ ಅದು ಎಂಗ್ಲೆ ಬಾರಿ ಖುಷಿ ಆಪಣಿ. ಈ ವೇದಿಕೆಗಳ ಒಂಜಿ ದುನ್ನಂಬ ಇದು ಅದೇ ಮಾಸ್ಟ್ರೆ ಕಾರ್ಯಕ್ರಮಕ್ಕೆ ಬಾರಿ ಸ್ವಾಗತ. ಸುರೂಕಾದ್ ಈರು ಸಂಗೀತలో ಕೂಡ ವಿದ್ಯಾಪುರ ಈತ ಶಿಷ್ಯಂದಿರೇನು ಪುರ ಮಲ್ತಾರೆ ಗಾನ ಸಿರಿ ಪನ್ಪುನ ತಂಡ ಉಂಡು. ಸೊ ಐತ ಬಗ್ಗೆ ಇರ್ದು ಬಲ್ಕನಮ್ಮ ಎಂಚ ಗಾನ ಸಿರಿ ಪನ್ಪುನ ಸಂಸ್ಥೆ ಎಂಚ ಪುಟ್ಟುಂಡು. ಸಂಗೀತ ಪಂಡ ನಮ್ಮ ಇಲ್ಲಡ್ದಲ್ಲ ಸಂಗೀತದ ಬ್ಯಾಕ್ಗ್ರೌಂಡ್ ದಾಲ ಇಚ್ಚಿ ಅಮ್ಮಗೆ ಬಾರಿ ಒಂಜಿ ಆಸಕ್ತಿ ಅಪ್ಪಗ ಬಾರಿ ಬಡತನ ರೇಡಿಯೋಡು ಅಮ್ಮಕ್ಕೆ ಪದ್ಯ ಬರಕ್ಕೆ ಏನಂತಾರೆ ಮಸ್ತ್ ಏತು ಪಂಡ ಬಾರಿ ಒಂಜಿ ಗುಡಿಸಲ್ದಂಚಿನ ಒಂಜಿ ಇಲ್ಲಡ್ ಮಾತ ಇತ್ತಂಕ್ಲ ಅಮ್ಮ ಪಾಪ ಏಪಲ ಇಂಕ್ಲೆಗ್ ಪದ್ಯ ಪಂಡದ ಇಂಕ್ಲೆನ್ ಜಪ್ಪಾವನಿ ఒక ఏపలని సాంగ్ పనందితేరు అవేం ఆసక్తి ಈ ಮಟ್ಟ ಗಂಡಲ ಬಳೆವು ಪನ್ಪನವು ದೈವೇಚ್ಛೆ ಆದಿತ್ತು ಮಾತೆರೆಗಲ ಸಂಗೀತ ಗುರು ಒಂದು ಫಸ್ಟ್ ಅಮ್ಮನೇ ಅದು ಕೂಡ ಖಂಡಿತ ಸರ್ ದೇಪಂಡ ಸುರುಕು ತೊಟ್ಟಿಡು ಜೆಪುಡ ಅವನ ಅಮ್ಮನೆ ಅವ್ರನ್ನ ಕೆಲವು ಬೇತೆ ಬೇತೆ ಸಾಂಗ್ ಪುರೋಪುಂಡು ಬೇತೆ ಬೇತೆ ಸಾಂಗ್ ಉಪ್ಪುಂಡು ಇನ್ ಕೇಂದ್ರ ನಮ್ಮ ಜೆಪ್ಪುವ ಇನ್ ಕೇಂದ್ರ ನಮ್ಮ ಎಂಜಾಯ್ ಮಾಡ್ತಾರೆ ಐದು ಬೊಕ್ಕ ಒಂಜಿ ಸಂಗೀತ ಪುಟ್ಟುಂಡು ಅಂತ ಅಂಚ ಈ ಶಾಸ್ತ್ರೀಯ ಸಂಗೀತ ಪನ್ಪನಂಚಿನ ಕಾನ್ಸೆಪ್ಟ್ ಅಮ್ಮಗಲ ಗೊತ್ತಿಜ್ಜಂಡ ಆಕ್ಚುಲಿ ಮಹಾಲಿಂಗೇಶ್ವರ ದೇವಸ್ಥಾನ ಗಿಂಚ ಸುತ್ತು ಬನ್ನಾಗ ಅಲ್ಪ ಒಂಜಿ ಸಂಗೀತ ಶಾಲೆಡ್ ಏಪಲ ಪದಬಾನ ಒಂದು ನನಗೆ ಕೇಳಿದ ಅಮ್ಮಗಲ ಎನ್ನ ಜೋಕಲ್ಲ ಇಂಚ ನನಗೆ ಕಲ್ಪಡ ಆಚೆ ಇತ್ತು ಅಂಚ ನಾನು ಇಂಚಲ ಒಂಜಿ ಪದ್ಯದ ಮರಲಿತ್ತು ನಿಂಗೆ ಅವಾಗ ಏನೋ ನಾನು ಸೇರ್ಸೋದು ಬಿಡಿರ ಅವಾಗ ದಾಯಿ ಸೇರಪ್ಪ ಎಂಕ್ಲಿಗೆ ಸರಿಗೆ ಒಂಪರ ಬೋರ ಹೊಂದಿತ್ತು ಬುಕ್ಕ ಗೊತ್ತಾನೆ ನಾ ಗುರುಕುಲು ಕಾಂಚನ ನಾರಾಯಣ್ ಭಟ್ ಆರನ ಈ ಸಂದರ್ಭ ಬಾರಿ ನೆನಪು ಅಂತಂದಲೆ ದಯಪಂಡ ಇತ್ತದ ಕಾಲ ಇಂಚ ಪಂಡ
ಒಂಜಿ ಓವಣ್ಣ ವೇದಿಕೆಗೆ ಪೋಯಿನ ಕೂಡಲೇ ಗುರುಕುಲೆನ ಮರಪ್ಪುನ ಅಂಚಿನ ಒಂಜಿ ವಿಚಾರ ಉಂಡು. ಈ ಸಂದರ್ಭದಲ್ಲಿ ನಾ ಗುರುಕುಲೆನ ನೆನೆತೊಂದು ಬುಕ್ಕ ಅವು ಇಂಚನೆ ಪೋಂದಿತ್ತು 10 ವರ್ಷ ಇಂಚನೆ ಪೋಂಡು ಸೆಕೆಂಡ್ PU ಸ್ಟೂಡೆಂಟ್ ಆದಿಪ್ಪುನಾಗ ಒಂಜಿ ಗಾನ ಸಿರಿ ಪನ್ಪುನ ಒಂಜಿ ಸಂಸ್ಥೆನ ಸ್ಥಾಪನೆ ಮಲ್ಪುನ ಅಂಚಿನ ಒಂಜಿ ಯೋಗ ಕೂಡ್ದು ಬತ್ತಂಡು ಎಜುಕೇಷನ್ ಡಿಗ್ರಿ ಮಲ್ತೆ ಸರ್, ಪೊಲಿಟಿಕಲ್ ಸೈನ್ಸ್ MA ಮಲ್ತೆ ಒಂಚೂರು ದಡ್ಡೆ ತಂಡಲ ಹುಷಾರಂತೂ ಖಂಡಿತ ಆಯ್ತು ಸರ್. ಒಂಜ ಶಾಲೆ ಹುಷಾರು ವಸ್ತು ಹುಷಾರು ಪೋಡು ಒಂಜ ದಾಲದ ಬಜಿ ದಡ್ಡೆರಾದು ಪೋಡು ಅಪ್ಪ ದಾದನ ಸಾಧನೆ ಅತೆ ದಾದನ ಸಾಧನೆ ಮಲ್ಪೋಲಿ ಇಂದು ತೇರಿನಕ್ಲಿ ಪಂತೇರು ನಡು ಟಕ್ಲಿ ಬಾರಿ ಬಂಗ ನಂದು ಸರ್ ಮಧ್ಯಮ ವರ್ಗ ಖಂಡಿತ ಅಂಚ ಒಂಜಿ 20 ವರ್ಷ ಉಂಟು ಸರ್. ಎನ್ನ 17 ವರ್ಷ ಪ್ರಾಯಡ್ ಒಂಜಿ ಸಂಸ್ಥೆ ಸ್ಟಾರ್ಟ್ ಮಲ್ತೆ. ಇರುವ ವರ್ಷ ಉಂಟು ಸರ್. ಎನ್ನ 17 ವರ್ಷ ಪ್ರಾಯಡ್ ಒಂಜಿ ಸಂಸ್ಥೆ ಸ್ಟಾರ್ಟ್ ಮಲ್ತೆ. ಇನ್ನು 20 ವರ್ಷ ಮಟ್ಟ ಪೋಂದುಂಡು ಸುಮಾರು ಒಂದು 20,000 ಜೋಕುಲು ಎನ್ನ ಸಂಸ್ಥೆ ಕಲ್ತೇರ ಪನೇರೆ ಬಾರಿ ಹೆಮ್ಮೆ ಒಂದುಂಡು. ಆ 20 ವರ್ಷ ಒಂದು 15 ವರ್ಷದಿಂಚ ಇಪ್ಪು ನಂಚಿನಕಲ್ ಬೇರೆ ಲಕ್ಷ್ಮಿ ಇತ್ತೆ ನಮ್ಮ ಸಂಸ್ಥೆ ಟೀಚರ್ ಆದಲೆ ವರುಣ್ ಕುಮಾರ್ ಆದಿಪ್ಪು ಅಂಚಿನ ಬೇತೆ ಸುಮಾರು ಸ್ಟೂಡೆಂಟ್ ನಕಲ್ ಅವಲೇರು ಸರ್. ಸೊ ಒಂಜಿ 20,000 ಜೋಕುಲು ಅಂಚೆನೆ ಮಸ್ತ್ ಟಿವಿ ಮಾಧ್ಯಮಡು ಟಿವಿಲು ಮತ್ತೆ ರಿಯಾಲಿಟಿ ಶೋಸ್ ಪೂರ ಮಸ್ತ್ ಪುದರ್ ಮಲ್ತನ ಅಂಚಿತ್ತಿ ಕಲಾವಿದರು ಗಾನ ಸಂಸ್ಥೆ ಉಲ್ಲೇರು ಮಸ್ತ್ ಪೆರ್ಮೆ ಒಂದು ಮಾರಿ ಖುಷಿ ಒಂದು. ಲಕ್ಷ್ಮಿ ಅವರೇ ತುಂಬಾ ಸೈಲೆಂಟ್ ಟೀಚರ್ ಅಂದ್ರೆ ನೀವು ಬೈದಿಲ್ಲ ಹೊಡಿದಿಲ್ಲ? ಇಲ್ಲ ಹೊಡೆಯುವುದಿಲ್ಲ. ಸಂಗೀತ ಕ್ಲಾಸಲ್ಲಿ ಹೊಡಿಲಿಕ್ಕಿಲ್ಲ ಇಲ್ವಾ? ಇಲ್ಲ ಹೊಡಿಲಿಕ್ಕಿಲ್ಲ, ಹಾಡ್ಲಿಕ್ಕೆ ಮಾತ್ರ ಇರೋದು. ಚೈಲ್ಡ್ ಲೈನ್ಗೆ ಫೋನ್ ಓಪನ್ ಸರ್ ಹಾಕಡ ಅದನ್ನೆಲ್ಲ ಈ ಬರೀಕ್ತ ಲೈನಿಗೆ ಲೆತ್ತದ ಹಾಕೊಡ ಅಪ್ಪ ಚೈಲ್ಡ್ ಲೈನ್ ಓಪನ್ ಸಾಧ್ಯತೆ ಪಾಪಲ್ಲ ಮಕ್ಕಳೆಲ್ಲ. ಹೌದು ಆದ್ರೂ ಅಲ್ಲ ಈ ಸ್ವರ ಹಾಗೆ ಅಲ್ಲ ಹೀಗೆ ಅಂತ ಹೇಳಿ ಸಿಟ್ಟು ಬರುದಿಲ್ಲ ನಿಮಗೆ? ಬರುದಿಲ್ಲ ಸರ್. ನಿಮ್ಗೆ ಸಿಟ್ಟೆ ಬರುದಿಲ್ಲ? ಬರ್ತದೆ. ಮೆಲ್ಲ ಬನ್ನಿ, ನನ್ನ ಜಾಸ್ತಿ ಕೇಂದ್ರ ಬರ್ಬೋದು. ಹಾಗೆಲ್ಲ ನೀವು ತುಂಬಾ ಸೈಲೆಂಟ್ ಇದ್ರಲ್ಲ, ಹೇಗೆ ಟೀಚ್ ಮಾಡುವಾಗ ಸ್ವಲ್ಪ ಜೋರ್ ಇರ್ಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯ ನಮ್ಮ ಗುರುಗಳು ಸ್ಟ್ರಿಕ್ಟ್ ಇದ್ದಾರೆ ಹಾಡುವಾಗಲ್ಲ. ಸಂಗೀತ ಅಂದ್ರೆ ಕ್ಲಾಸ್ ಮಾಡುವಾಗಲ್ಲ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಹೊರಗೆ ಬಂದು ತುಂಬಾ ಮರ್ಲು ಕಟ್ತಾರೆ. ಅದೇ ಸರ್ ಅಂತ ಹೇಳಿ ಗೊತ್ತಾಗುದಿಲ್ಲ ನಮಗೆ. ಹೊರಗಡೆ ಜಾಲಿ ಇಂಡೈರೆಕ್ಟ್ ಅದು ತುಂಬುದ ಬೆಚ್ಚನ್ ಪುರ ಮೂಲ ಹಿರಿಯ ನೆರ್ರೆ ಪಿದೈ ಹೋಗ್ಬೇಕು ನೆರಡು ತುಂಬಾ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಹಾಡುವಾಗ, ಹಾಡಿಸುವಾಗಲ್ಲ. ಆಮೇಲೆ ತುಂಬಾ ಅವರಿಂದ ಸಂಗೀತ ಮಾತ್ರ ಅಲ್ಲ, ಜೀವನದ ಪಾಠಗಳನ್ನೆಲ್ಲ ನಾವು ಅಲ್ಲಿ ಕಲ್ತಿದ್ದೀರಿ. ಅದು ಮುಖ್ಯ. ನಮಗೆ ಯಾವತ್ತು ಜೀವನದ ಪಾಠಗಳು ಎಲ್ಲಿ ಸಿಗುದಿಲ್ಲ. ಪುಸ್ತಕದಲ್ಲಿರುವ ಬದನೆಕಾಯಿ ಪದಾರ್ಥಕ್ಕೆ ಆಗ್ತದ ಲಕ್ಷ್ಮಿ? ಇಲ್ಲ. ಹಾಗೆ ನಮ್ಮ ಜೀವನದ ಪಾಠಗಳು ಮುಖ್ಯ. ಓಕೆ, ಒಂದು ಹಾಡನ್ನು ಹಾಡಿ ತದನಂತರ ಮುಂದಿನ ಜೀವನದ ಪಾಠಗಳಿಗೆ ಹೋಗುವಲ್ಲ. ಯಾವ ಹಾಡು ಹಾಡ್ತೀರಿ? ಕಡಲ ಪ್ರೀತಿಯಲ್ಲಿ ಭಾವಗೀತೆ. ಖಂಡಿತ. ಕಡಲ ಪ್ರೀತಿಯಲ್ಲಿ ನಾನು ನೆಗೆವ ತೆರೆಗಳಾಗುವೆ, ಮುಗಿಲ ಪ್ರೀತಿಯಲ್ಲಿ ನಾನು ಮಳೆಯ ಹನಿಗಳಾಗುವೆ, ಮಳೆಯ ಹನಿಗಳಾಗುವೆ. ಕಡಲ ಪ್ರೀತಿಯಲ್ಲಿ ನಾನು ನೆಗೆವ ತೆರೆಗಳಾಗುವೆ, ಮುಗಿಲ ಪ್ರೀತಿಯಲ್ಲಿ ನಾನು ಮಳೆಯ ಹನಿಗಳಾಗುವೆ, ಮಳೆಯ ಹನಿಗಳಾಗುವೆ.
ಪ್ರೀತಿಯಲ್ಲಿ ನಾನು ಹೇಗೆ ನೆಗೆಯುವ ತೆರೆಗಳಾಗುವ. ಅದು ಮನುಷ್ಯನ ಸಂಬಂಧಗಳ ಬಗ್ಗೆ ಅದನ್ನ ಕಡಲಿಗೆ ಹೋಲಿಸಿ ಅಂದತೆ. ಹೌದು ನಾನು ಪಂಡದ ಬೊಕ್ಕ ಹತ್ತನ್ನು ಬಂದ್ರೆ ಅಲ್ಲಿ ಅಂಚ ಆ ಸಂಬಂಧದಲ್ಲಿ ಏನು ಪೂರ ಬಾರಿ ಅರ್ಥಗರ್ಭಿತವಾದ ಒಂದು ಬರೆತೇರೆ ಆ ಬರೇನ ರೇಗಲ ಪನ್ನ ರೇಗಲ ಅಂಚೆನೆ ನಿಕ್ಲೇಗಲ ಮ್ಯೂಸಿಕ್ ತಕ್ಲೆ ಮೇಯ್ನ್ ಅತೆ ನಿಕ್ಲೇಗಲ ಮಾತೆರೆಗಲ ದೇವ್ರ ಎಡ್ಡೆ ಮನ್ಪಾಡ ಆತೆ ಎನ್ನ ಪಾತೆರ ಆತೆ ದೇವ್ರ ಎಡ್ಡೆ ಮಂತ ನಾನು ಅದೇ ಮಾಸ್ಟ್ರೆ. ಬೇರೆ ಐದು ಬೊಕ್ಕ ಜೀವನದ ಪಾಠಗಳ ಹತ್ರ ಇದ್ರಿ ನೀವು. ನಂತರ ಈಗ ನೀವು ಶಾಲೆಗೆ ಹೋಗಿದ್ದೀರಲ್ಲ? ಹೌದು ಸರ್. ಅದು ನೀವು ಅಷ್ಟು ಸೀರಿಯಸ್ ಆಗಿ ಅಲ್ಲ ಹೋಗಿದ್ದೀರಲ್ಲ? ಪ್ರೈಮರಿ ಎಲ್ಲ? ಪ್ರೈಮರಿ ನಂದು ಗೌರ್ಮೆಂಟ್ ಸ್ಕೂಲ್ ಕರ್ನಾಟಕ ಸ್ಕೂಲ್ ಅಂತ ಹೇಳಿಂದ. ಆಮೇಲೆ 8th ಇಂದ ವಿವೇಕಾನಂದ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲ್ತಿರೋದು. ಆಮೇಲೆ ಡಿಗ್ರಿ ಎಲ್ಲ ಮಾಡಿದ್ದು ವಿವೇಕಾನಂದ ಕಾಲೇಜ್ ಅಲ್ಲೇ ಎಲ್ಲ ಒಟ್ಟಿಗೆ. ಶಾಲೆಗೆ ಮಾತ್ರ ಕಾಲೇಜಲ್ಲಿ ಅರ್ಫಂಡ್ ನಾನು ಶಾಲೆಗೆ ಹೋಗಿದ್ದೀರಲ್ಲ ಬಂದಾಗ. ಆಮೇಲೆ ನಾನು ಕಾಲೇಜಿಗೆ ಕೂಡ ಹೋಗಿದ್ದೇನೆ ಪನ್ಯಾರ್. ಹೌದು, PUC ಆದ ಮೇಲೆ ಕಾಲೇಜಿಗೆ ಹೋದ್ರೆ ಅಲ್ಲಿ ನಿಮಗೆ ಸಂಗೀತದಲ್ಲಿ ನಿಮಗೆ ಏನಾದ್ರು ಹಾಡ್ಬೇಕು ಅಂತ ಇತ್ತಾ? ಹೌದು, ನಾನು ಪ್ರೈಮರಿಯಿಂದಲೇ ಎಲ್ಲ ಏನೇ ಪ್ರೇಯರ್ ಇದ್ರು ಕೂಡ ಸ್ಕೂಲಲ್ಲಿ ನಾನೇ ಫಸ್ಟ್ ಹೋಗುದು. ಲಕ್ಷ್ಮೀ ಬಾಮ್ಮ, ಲಕ್ಷ್ಮೀ ಬಾರಮ್ಮ. ಹೌದು, ಅಲ್ಲ ಲಕ್ಷ್ಮೀ ಬಾರಮ್ಮ ಅಂತ ಇಲ್ಲ, ಲಕ್ಷ್ಮೀ ಬಾಮ್ಮ ಅಂತ. ಬಾಮ್ಮ, ಲಕ್ಷ್ಮೀ ಬಾರಮ್ಮ ಅಲ್ಲ. ಹಾಗೆ ಬಂದ ಕೂಡಲೇ ನೀವು ಎದುರು ಮೈಕ್ ಎದುರು ನಿಂತ್ಕೊಂಡು ಪ್ರೇಯರ್ ಆಡ್ತಾ ಇದ್ದೆ. ನಮ್ಮಲ್ಲಿ ಕೂಡ ತುಂಬ ಎಂಗಲ್ಲ ಟೀಚರ್ಸ್ ನಕಲ್ಲಿ ಒವೇ ಒಂದು ಕಾರ್ಯಕ್ರಮ ಉಪ್ಪಾಡು ರಪ್ಪಲೆಪ್ಪುನು ಏನಾನು ಮೈಕ್ ಇಡೋದು ಸೆಟ್ ಮಾಡೋದು ಏನು ಖಾಲಿ ಮೈಕ್ ಅದಿಯ ಮಾತ್ರ ಅಂಚ ಕಲ್ಪನಾ ಒಂದು ಪೂರ ಮಸ್ತ್ ಎಡ್ಡೆ ಕಾರ್ಯಕ್ರಮ ಪ್ರೊಪ್ಪನಾಗ ಟಾಂಕಿ ದಕ್ಕೆರೆ ಮೈಕ್ ಅದಿಯರೆ ಸ್ಟೇಜ್ ಅಡಿಪಾರೆ ಪೂರ ನಾವೇ ಕಾಪುನಿಯತ್ತೆ ಸರ್ ನಮ್ಮ ಅಂದು ಏಪ್ಪ ಸ್ಟೇಜ್ ಅಡಿಪಾರೆ ತಿಕ್ಕೊಂಡು ಕಾಪು ನಮಕ್ ಸ್ಟೇಜ್ ಇಡ್ಬೋದು ಮೈಕ ಪತ್ತೆರೆ ಅಂಚ ಹಾಗೆಲ್ಲ ಇರ್ತದೆ. ಬಟ್ ನಿಮಗೆ ಅದೃಷ್ಟ ಅಂತ ಹೇಳಿದ್ರೆ ಒಂದು ಪ್ರೇಯರ್ ಆಡ್ಲಿಕ್ಕೆ ನಮ್ಮ ಸ್ವರ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗೆ ನಮ್ಮನ್ನು ಕರಿತಾ ಇದ್ದೀನಿ. ನಾವು ಹಿಂದೆ ಡೆಸ್ಕ್ ಅಲ್ಲಿ ಆಡ್ತಾ ಇದ್ದೆವು ಬಡದು. ಹಾಗೆ ಈಗ ಎಲ್ಲಿಯಾದ್ರೂ ಸ್ವಲ್ಪ ಸ್ವಲ್ಪ ಹಾಡುದು ಅಂತ ಹೇಳಿದ್ರೆ ಆ ಡೆಸ್ಕಿನ ಶ್ರುತಿ ಅಂಚ. ಸರ್ ಈ ಸ್ಕೂಲು ಸರ್ ಸ್ಕೂಲ್ పోతారు ಓಲು ಸ್ಕೂಲ್ ಎನ್ನ ಸ್ಕೂಲು ಪ್ರೈಮರಿ ಸ್ಕೂಲು ಸಾಮೆ ತಡ್ಕ ಸ್ಕೂಲ್ ಪಂಡ ಇಲ್ಲದ ಕೈತಲಿತ್ತು. ఒక ఫిలోమినా హై స్కూల్ అండి సార్. PU డిగ్రీ పర ఫిలోమినా డే ఒక ಮೈಸೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ MA ಮಾಡ್ತಾರೆ ಸರ್. ಇರು ಲೆಕ್ಚರ್ ಆವಡೊಂದಿದ್ದಾನೆ ಸರ್. ಪಕ್ಕಡೆ ಕ್ವಾಲಿಫಿಕೇಶನ್ ಮಾತೆರ್ಲ ಮಾಸ್ಟರ್ ಡಿಗ್ರಿ ಇಲ್ಲ ಮಲ್ಪನಾಗ ಯಾರಿದ್ದ ಬಾಕಿ ಆಪನೆ ಎಂದು ಪಕ್ಕಡೆ ಪ್ರೈವೇಟ್ ಆದ ಮಲ್ತೀನಿ ಆತೆ. ಸೆಕೆಂಡ್ PU ಸ್ಟೂಡೆಂಟ್ ಆದಿಪ್ಪನಾಗ ನಮ್ಮ ಗಾನ ಸರಿ ಅಪಗನೆ ಒಂಜಿ 400 ಸ್ಟೂಡೆಂಟ್ಸ್ ಉಲ್ಲೇರು ನಮಕ್. ಯಾನು ಸೆಕೆಂಡ್ PU ಪುನಗ ಎಂಕೈ ಕಾಲೇಜ್ ಮನ್ಪನ ಪಾರ್ಟ್ ಟೈಮ್ ಆದಿತ್ತು, ಫುಲ್ ಟೈಮ್ ಆದಿ ಕ್ಲಾಸಸ್ ಉಲ್ಲೆ ಪಂಡದು ಪೋ ಅಂತ ಪಂಡಕ್ಲೆ ಬೇರೆ ಇರಬೇಕು ಕಾಲೇಜ್ ಅಕಲೆ ಯಾನ ಕ್ಲಾಸ್ ಡೇ ನಾನು ತೂಂಡ ಬಾರಿ ವಿಚಿತ್ರ ಆಪನೆ ಮಾತೆರೆಗ್ಲ ಯಾನ್ ಬತ್ತನ ಮಲ್ಲ ವಿಶೇಷ ಅಂಬೇರ್ದ ನೀನು ಬೈದಿರ ಇರಗೆಟ್ಟೆ ಒಂಜಿ ಅವಳು ಕುಲ್ಲಾದ ಪುರದಲ್ಲ ಇತ್ತರ ಸರ್. ಅವರ ಅಪರೂಪ ಪೋಡು ಅಪ್ಪಲ್ಲ ಅಪ್ಪ ಡೈಲಿ ಪೋಯರ ಬಲ್ಲಿ ಎನ್ನ ಪ್ರಕಾರ ಪಂಡ ಡೈಲಿ ಹೋದ್ರೆ ಅದೊಂದಷ್ಟು ಹೇಳ್ತಾರೆ, ಅದಷ್ಟು ಒಳ್ಳೇದಾಗುದಿಲ್ಲ. ಅತ್ತೆ ಅರುಣನ್ನ ಹೊರ ಪೋಂಡ ಎಂಕಲ ಒಂಜಿ ಸರ್ ಇರ್ತಾರೆ ಸರ್, ಜುಬೇರ್ ಸರ್ ಬಣ್ಣ ಬಾರಿ ಸಪೋರ್ಟ್ ಮಾಡ್ತಾರೆ ಪಾಪ. ಹಿಸ್ಟ್ರಿ ಸರ್ ನಮ್ಮ ಬೋದು ಇಂಚ ಕಣ್ಣು ತೂಕನಾಗ ಅರಕೇನ ಉಂಡು ಕಿರಣೆರೆಗೆ ಓಲ ಆಟ ಕೊಡೆ ಎಂದು ಕೇಂದ್ರ ಇತ್ತು ಅಂಚ ಅಂಡಲ್ಲ ಮಸ್ತ್ ಸಪೋರ್ಟ್ ಮಾಡ್ತಾರೆ ಕಾಲೇಜ್ ನಿದ್ರೆ ಅನ್ಬೇರೆ ನಿದ್ರೆಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂಚ. ಓಕೆ, ಲಕ್ಷ್ಮಿ ಅವರು ಈಗ ಖಾಲಿ ಸಿಂಗಿಂಗ್ ಮಾತ್ರನ ಬೇರೆ? ಇಲ್ಲ, ನಾನು ಡಿಗ್ರಿ ಆಗಿ ಪ್ರೊಫೆಷನಲ್ ಆಗಿ ಇದನ್ನ ತಗೊಂಡೆ ಮ್ಯೂಸಿಕ್ ಅನ್ನೇ. ಬೇರೆ ಜಾಬಿಗೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇದ್ರಲ್ಲಿ ಆಗುವಾಗ ಸುಮ್ಮನೆ ಅಲ್ವಾ? ನನಗೆ ಒಂದು ಇಷ್ಟದ ಒಂದು ಹೌದು ಕ್ಷೇತ್ರ. ಸರ್ ಓಕೆ, ಒಂಜಿ ಪದ್ಯ ಪನ್ಕತೆ ಖಂಡಿತ. ಪದ್ಯ ಪನ್ಪುನೇರು ದುಂಬು ಒಂಜಿ ಪದ್ಯ ಪನ್ಪುನೇರು ದುಂಬು ನಮ್ಮೊಂಜಿ ಎಲ್ಲೆ ವಿರಾಮ ದಯಪನ್ನಂಗ ಕಾರ್ಯಕ್ರಮ ತಗೊಂಡು ಹೋಗ್ಬೇಕು. ಅಕ್ಲೆ ಒಂಜಿ ಚಾಪರ ಪೂರ ಬುಡೋಡಾಪು ನಮ್ಮ ದಯಪಣ್ಣ ನಮ್ಮ ಚಾಪರೆಲ್ಲ ಬಿಡ್ಜಿಂದ ತೊಂದರೆ ಆಗ್ತದೆ ಅವರಿಗೆ. ಅಲ್ಲಿ ಹಾಲು ಉಕ್ಕಿ ಕೆಳಗೆ ಬಿದ್ದರೆ ಅದಕ್ಕೋಸ್ಕರ ನಾವೆಲ್ಲರೂ ಒಂದು ತಗೊಳ್ಳೋಣ ಶಾರ್ಟ್ ಬ್ರೇಕ್. ಬ್ರೇಕ್ ಇರೋದು ಬೊಕ್ಕ ವೀಕ್ಷಕರೇ ಇತ್ತೆ ಕೂಡ ಸಂಗೀತ ಲೋಕ ಕೂಡ ಲೆತ್ತೊಂದು ಪೋಯರಂಡು ಅಂಚೆನೆ ಇತ್ತೆ ನಮ್ಮ ಕಿರಣ್ ಕುಮಾರ್ ಮಾಸ್ಟರ್ ಒಂಜಿ ಪದ್ಯ ಪಂಡ್ರೆ ಒಳ್ಳೆ ಯಾವ ಸಾಂಗ್ ಅಂದೊಂಜಿ ಉತ್ತರ ಕನ್ನಡದ ಮೈಸೂರು ಕಡೆತ ಒಂಜಿ ಜನಪದ ಸಾಂಗ್ ಸರ್, ಹಾಲು ಮಲೆ ಮಾದೇವ ಭಾರಿ ಶೋಕದ ಸಾಂಗ್ ಅಂಚೆನೆ ಇನ್ನು ಕೇಂದ್ರ ಒಂಜಿ ನಲಿಪುಗ ಅಂದಪ್ಪ ಅಂಚೆನೆ ಒಂಜಿ ಸಾಂಗ್ ಅದೇ ತಂದನಾನಿ ತಾನಿ ತಂದಾನ ತಂದನಾನಿ ತಾನಿ ತಂದಾನ ತಂದಾನೋ ತಾನೇನೋ ಹೋಯ್ತಾನಿ ತಂದನೋ
ತಂದಾನು ತಾನಾನೆನೋ ಹೊಯ್ತಾನೆ ತಂದನು ತಂದಾನು ತಾನಾನೆನೋ ಹಾಲು ಮಲೆ ಮಾದೇವ ಏಳು ಮಲೆ ಮಾದೇವ ಏಳಯ್ಯ ಬೆಳಗಾಯಿತು ಓ ಮಾದೇವ ಏಳಯ್ಯ ಬೆಳಗಾಯಿತು ಓ ಮಾದೇವ ಏಳಯ್ಯ ಬೆಳಗಾಯಿತು ಉಗೆ 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 ಮಾದೇವ ಶರಣು ಶರಣು ಮಾದೇವ ಉಗೆ ಉಗೆ ಮಾದೇವ ಶರಣು ಶರಣು ಮಾದೇವ ತುಪ್ಪದ ದೀಪ ಹಚ್ಚಿ ದಪ್ಪನದ ಧವನ ತಂದು ತುಪ್ಪದ ದೀಪ ಹಚ್ಚಿ ದಪ್ಪನದ ಧವನ ತಂದು ಅಪಮಾದೇವ ನಿನ್ನ ದರ್ಶನಕ್ಕೆ ಬಂದಿರುವೆ ಅಪಮಾದೇವ ನಿನ್ನ ದರ್ಶನಕ್ಕೆ ಬಂದಿರುವೆ ಮಲ್ಲಿಗೆ ಪಾದಕ್ಕೆ ಚೆಲ್ಲಿ ಮಲ್ಲೇಶ ಪೂಜಿಸುವೆ ಮಲ್ಲಿಗೆ ಪಾದಕ್ಕೆ ಚೆಲ್ಲಿ ಮಲ್ಲೇಶ ಪೂಜಿಸುವೆ ಶರಣರ ಪದ ಹೇಳಿ ಶರಣಾಗಿ ನಿಂತಿರುವೆ ಎಳೆಯ ಬೆಳಗಾಯಿತು ಒಮ್ಮ ದೇವ ಎಳೆಯ ಬೆಳಗಾಯಿತು ಉಗೆ 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 ಮಾದೇವ ಶರಣು ಶರಣು ಮಾದೇವ ಉಗೆ ಉಗೆ ಮಾದೇವ ಶರಣು ಶರಣು ಮಾದೇವ ಉಗೆ ಉಗೆ ಮಾದೇವ ಶರಣು ಶರಣು ಮಾದೇವ ಉಗೆ ಉಗೆ ಮಾದೇವ ಶರಣು ಶರಣು ಮಾದೇವ. ಸೂಪರ್ ಸೂಪರ್. ದುಂಬದಪುರ ಜನಪದ ಗೀತೆಲ್ ಪುರ ಕೇನ್ನಾಗ ಇತ್ಯದ ಡಿ ಜೆ ಕೇನ್ನಾಗ ಐಕ್ಲ ನಿಕ್ಲ ದುಂಬೆ ನಲಿಪುಗನ್ ನಾವಂತು ಆ ಪದ ಐಕ ಅದು ಅರ್ಥ ಅಲ್ಲ ಇತ್ತಂದ್ರೆ ನಲಿಪುಗನ್ ನಾವಂತುಂಡು ಇತ್ತೆ ನಲಿಪುಗನ್ ಗೊತ್ತದು ನಲಿಪವೇರು ಅಂಚ ಅಣ್ಣ ದುಂಬದ ಜನಪದ ಗೀತೆ ನಮಕ್ ಇತ್ತೆಲ್ಲ ದುಂಬ ಇತ್ತೆ ತುಳು ಕೆಲವು ಸಾಂಗ್ಲು ಬರುಂಡು ಇಲ್ಲ ನಮಕ್ ಕೇನ 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 ಒಂಜಿ ನಲಿಪುಗ ನಮ್ಮ ಕುಲ್ನಡೆಗೆ ಒಂಜಿ ಮೈ ಕೈ ಹಾಡು ನಂಚಿನ ಗೀತೆ ಅವು ಸಂಗೀತ ಅದೇ ಹಾಗೆ. ನೀವು ಯಾರೆಲ್ಲ ಮನೆಯಲ್ಲಿ ಇರುವುದು? ನಾವು 12 ಜನ ಇದ್ದೇವೆ ಮನೆಯಲ್ಲಿ, ಜಾಯಿಂಟ್ ಫ್ಯಾಮಿಲಿ. ಒಳ್ಳೇದು. ಯಾಕಂತ ಹೇಳಿದ್ರೆ ಈಗ ಕುಟುಂಬಗಳು ವಿಭಕ್ತಗಳಾಗಿ ಹೋಗ್ತಾ ಇದೆ. ಅವಿಭಕ್ತಗಳಾಗಿದ್ರೆ ಒಳ್ಳೇದತೆ ಪೂರೆಲ್ಲ ಒಂಜಿ ಎಂಚ ಬದುಕೊಡು ಜೀವನದ ಪಾಠ ನೀವು ಆಗ ಹೇಳಿದ್ರಲ್ವ ನನ್ನ ಹತ್ರ, ಅದೆಲ್ಲ ಇದ್ರಲ್ಲೇ ಗೊತ್ತಾಗುದಲ್ವಾ. ಈಗ ಫ್ಲಾಟ್ ಸಿಸ್ಟಮ್ ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆಲ್ಲ ಕಷ್ಟ, ಇಬ್ರು ಮೂವರು ಅಷ್ಟೇ. ಆರತಿಗೊಂದು, ಕೀರ್ತಿಗಿದ್ರೆ ಒಂದು, ಇನ್ನೊಂದು ಇಲ್ಲದ್ರೆ ಒಂದೇ ಹಾಗೆ. ಯಾರೆಲ್ಲ? ನಾವು ಅಪ್ಪ ಅಮ್ಮ ನಾವಿಬ್ರು, ನಾ ಮತ್ತೆ ತಮ್ಮ, ಆಮೇಲೆ ಚಿಕ್ಕಮ್ಮ ಚಿಕ್ಕಪ್ಪ ಅವರಿಬ್ರು ಮಕ್ಕಳು, ಆಮೇಲೆ ನನ್ನ ಅಪ್ಪನ ಇಬ್ರು ಅಕ್ಕಂದಿರಿದ್ದಾರೆ ಅವರು, ಆಮೇಲೆ ನನ್ನ ಮಾವ ಮೊನ್ನೆ ತೀರೋದ್ರಷ್ಟೇ, ಅವರ ಹೆಂಡತಿ ಮತ್ತೆ ಒಬ್ಳು ಮಕ್ಕಳು. ಎಲ್ಲರೂ ಕೂಡು ಕುಟುಂಬ. ಹೌದು, ಚೆನ್ನಾಗಿರ್ತದೆ. ನೀವು ಹಾಡುದಿಲ್ಲ ಅವರ ಮುಂದೆ? ತುಂಬಾ ನಮ್ಮ ಮನೆ ಅಂದ್ರೆ ಫುಲ್ ಸಂಗೀತಮಯವೇ ಆಗಿರ್ತದೆ. ಮತ್ತೆ ಅದೇ ಸಂಗೀತಮಯ ಆದ್ರೆ ಖುಷಿ ಆಗ್ತದೆ ಮನೆಯಲ್ಲಿ. ಸಂಗೀತ ಅಂತ ಇದ್ರೆ ಆದ್ರೆ ಅಲ್ಲಿ ಭಜನೆ ಇದ್ದಾಗೆ ವಿಭಜನೆ ಇಲ್ಲ ಅಂತ ಹೇಳಿದಾಗೆ ಅಲ್ವಾ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತೆ, ಹಾಗೆ ಸಂಗೀತ ಇದ್ದಲ್ಲಿ ಹಾಗೆ ವಿಭಜನೆ ಇಲ್ಲ. ಒಂದು ವೇಳೆ ಬೈಲಿಕ್ಕೆ ಇದ್ರು ಕೂಡ ಸಂಗೀತದಲ್ಲೇ ಬೈಬಹುದು ಇಲ್ವಾ? ಹಾಗಿಲ್ಲ ಅಲ್ಲ. ಈಗ ಕೆಲವರು ಈಗ ರಾತ್ರಿ ಕಂಡನಿ ಬಂದಾಗ ಲೇಟ್ ಆನಂದ ಹೊಡೆದಿರ ಬಂದ್ಮನು ನಾ ಮನೆಗೆ ಹೋಗೋದಿಲ್ಲ ಸಂಗೀತ ಆದ್ರೆ ಒಬ್ಬರು ಬೈದು ನಿತ್ಯ ಅಂತ ನಿಮಗೆ ಸಂಗೀತಗಳು ಬಂದಿದೆ, ಅಂತದನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಹಾಗೆ ಅದೆಲ್ಲ ಇರ್ತದೆ. ಸರಿ, ಹಾಗೆ ಮನೆಯಲ್ಲಿ ಫುಲ್ ಸಪೋರ್ಟ್ ಇದ್ದಾರೆ? ತುಂಬಾ ಸಪೋರ್ಟ್ ಇದ್ದಾರೆ. ಬೇರೆ ತಂದೆ ತಾಯಿ ಹಾಡ್ತಾರ? ಭಜನ್ ಎಲ್ಲ ಹಾಡ್ತಾರೆ, ಹೀಗೆ ಎದುರೆಲ್ಲ ಹಾಡೋದಿಲ್ಲ ಅವರಷ್ಟೇ. ಅಂದ್ರೆ ಸರ್ ಸಂಸ್ಕಾರ ಅಂದ್ರೆ ಅದು ನೀವು ಹೇಳಿದ ಹಾಗೇನೆ ಮನೆಯಿಂದ ಬರುವಂತದ್ದು ಅಂತ ಹೇಳಿ. ಅವರ ಮನೆಗೆ ಹೋದ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋದಂತ ಅನುಭವ ಆಗ್ತದೆ ಸರ್. ಯಾಕಂದ್ರೆ ಅಂದ್ರೆ ಅವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಇದಾಗಿದೆ. ಅವರ ತಂದೆಯವರು ಒಂದು 38 ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ಬರ್ತಾರೆ. ಅದೆಷ್ಟೋ ಸಾವಿರಾರು ಜನರನ್ನ ಕರ್ಕೊಂಡು ಹೋಗ್ತಾರೆ. ಗುರುಸ್ವಾಮಿಗಳಂತ ಹೇಳಿದ್ರೆ ಇವರ ತಂದೆಯವರು, ಅವರಿಗೆ ಹೆಸರೇ ಗುರುಸ್ವಾಮಿಗಳಂತ, ಅವರ ಹೆಸರು ಹೆಚ್ಚಿನವರಿಗೆ ಗೊತ್ತಿಲ್ಲ. ಅಂದ್ರೆ ಆ ಸಂಸ್ಕಾರ ಅದು ಮನೆಯಿಂದ ತುಂಬಾ ಬಂದಿದೆ. ಕೆಲವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅವರಿಗೆ, ಯಾಕಂದ್ರೆ ನಾನು ಸ್ಟೇಷನ್ಗೆ ಒಮ್ಮೆ ಹೋಗಿದ್ದೇನೆ, ಯಾಕಂದ್ರೆ ಮೈಕ್ ಜೋರು ಹಾಕಿ ಹತ್ತಿರದ ಮನೆಯವರು ಕೆಲವೊಮ್ಮೆ ಅವರು ಸಂಸ್ಕಾರ ಇಲ್ಲದವರು ಅಂತ ಅನ್ಕೊಳ್ವಾ ನಾವು. ಬಹಳ ಅದ್ಭುತವಾದಂತ ಸಂಸ್ಕಾರಯುತವಾದಂತ ಒಂದು ಮನೆ ಸರ್. ಮನೇಲಿ ಬೆಳಿಗ್ಗೆ ಎದ್ದು ಕೂಡ ಒಂದು ಭಕ್ತಿಗೀತೆ ಕೇಳುವಂಥದ್ದು,
ಇವ್ರು ಹಾಡಿದ್ರೆ ಈಗ ಕೆಲವು ಮನೆಗಳಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಮೈನ್ ಶತ್ರುಗಳೇ ಮನೆಯವರು ಅಂತ. ಯಾಕಂದ್ರೆ ಹಾಡ್ಲಿಕ್ಕೆ ಬಿಡುದಿಲ್ಲ ಮಕ್ಕಳು. ಕೆಲವು ಮನೆ ಸರ್ ನಮ್ಗೆ ತುಂಬಾ ಪ್ರಾಬ್ಲಮ್, ಮನೇಲಿ ಹಾಡ್ಲಿಕ್ಕೆ ಬಿಡುದಿಲ್ಲ ಸರ್, ಒಬ್ಬೊಬ್ಬರು ಎಲ್ರಿಗೂ ಆನ್ಲೈನ್ ಕ್ಲಾಸ್ ಆಗ್ತಾ ಇರ್ತದೆ, ನಮ್ಮನ್ನು ಹಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಈ ತರ ಎಲ್ಲ. ಇವರು ಅದನ್ನು ಪುಣ್ಯವಂತಾರೆ, ಯಾಕಂತ ಹೇಳಿದ್ರೆ ಎಲ್ಲರೂ ಸಂಗೀತ ಆಸಕ್ತಾರೆ. ಆಗ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಿದಾಗ ಬೆಳಿಲಿಕ್ಕೆ ಆಗ್ತದೆ. ಖಂಡಿತ ಅಲ್ವಾ? ಒಂದು ಇರ್ನ ಇಲ್ಲಡಿಯರ್ ಬರ ಎನ್ನ ಇಲ್ಲಲ್ಲಿ ಯಾನ ಎನ್ನ ಒಂಜಿ ಬಿಡದಿ ಎನ್ನ ಅಮ್ಮ ಒಲ್ಲೇರು ಸರ್ ಎಂಕ್ಲ ಇಲ್ಲಡಿಪುನ ಎಂಕ್ಲ ಎನ್ನ 2 ಅಣ್ಣನ ಹಾಕ್ಲೇರು. ஒரு ಎಣ್ಣೆ ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಡಲೇರು, ಮುಖರ್ ಎಣ್ಣೆ ಮಣಿಪಾಲ್ ಯೂನಿವರ್ಸಿಟಿ ಇಡಲು, ಮೆಗ್ದಿ ಮದಿ ಮ್ಯಾದ್ ಬ್ಯಾಂಗ್ಳೂರು ಪೂರ ಟೀಚಿಂಗ್ ಫೀಲ್ಡ್. ಅಂಡ್ ಯಾನ್ ಟೀಚರ್, ಎನ್ನ ಅಣ್ಣೆ ಟೀಚರ್, ಅಣ್ಣನ 2 ಜನ ಟೀಚರ್, ಎನ್ನ ಮೆಗ್ದಿಲ ಟೀಚರ್. ಅಂಡ್ ನಮ್ದೊಂದು ಟೀಚಿಂಗ್ ಫ್ಯಾಮಿಲಿ. ಇಲ್ಲ ಒಂಜಿ ಬಿಡದಿ ಆರ್ಲ ಟೀಚಿಂಗ್ ಒಂಜಿ ಬಿಡದಿ ಬ್ಯಾಂಕ್ ಬ್ಯಾಂಕ್ ಅಂಚ ಆರು ಸಿಂಗಿಂಗ್ ಫೀಲ್ಡ್ ಇಡಲೇರು. ಅಂಚ ಇರು ಸಿಂಗಿಂಗ್ ಮಲ್ತೊಂದು ಪುನಗಾರೇನು ತೂದು ಮೋಕೆ ಆಯ್ನಿ ಅತ್ ಇಲ್ಲದಕ್ಕೆ ತೂದು ಆಯ್ಬೊಕ್ಕ ಮೋಕೆ ಆಯ್ನಿ ದಾದ ಅನ್ಕೊಂಡಿದ್ದಾರೆ. ಒಂಚೂರು ನಾಚಿಗೆ ಅನ್ನಾಗ ಸಿಂಗಿಂಗ್ ಮಲ್ಪನಾಗ ಮೋಕೆ ಆಯ್ನಿ ತೋಜು ನೆಂಗೆ ಕಾರಣ ಮೋನೆಡು ಚೂರು ನಾಚಿಗೆ ಬರ್ತೇನೆ ಬಲ್ಲ ಸರ್ ನಡಿಗೆ ಮರ್ಜ್ ಮಲ್ತೇನೆ ದಯಪಂಡ ಐತೆ ಒಂಜಿ ಮೋಕೆ ಅನ್ನಾಗ ಡ್ಯೂಯೆಟ್ ಸಾಂಗ್ಲು ಪೂರ ಬೋರ್ಡ್ ಹಾಕೊಂಡು ಅದೇ ಡ್ಯೂಯೆಟ್ ಸಾಂಗ್ ಇತ್ತು ನಂದ ಐಕ್ ಪಿಕ್ಚರ್ಡ್ ಪೂರ ಒಂಜಿ ಮೋಕೆ ಆಯ್ಕೊಳ್ಳಿ ಒಂಜಿ ಡ್ಯೂಯೆಟ್ ಸಾಂಗ್ ಅದೇ ಅವು ಇತ್ತು ನಂದ ಒಂಜಿ ಐಕ್ ಡ್ಯೂಯೆಟ್ ಸಾಂಗ್ ದಂಚಿತ್ತೆ ಪೋಯಿ ಪೋನಾಗ ಐತ ಬಗ್ಗೆ ಪಂಡದ ಪೋಣಂದ ಖುಷಿ. ಜನಪದ ಗೀತೆ ಅತ್ ಸಾಂಗ್ದ ಬಗ್ಗೆ ಬಂದ್ಲೆ ಜನಪದ ಡ್ಯೂಯೆಟ್ ಸಾಂಗ್ ಸರ್, ಜನಪದ ಡ್ಯೂಯೆಟ್ ಸಾಂಗ್ ಅಂದ ಇರ ಒಂದು ಎಂಚ ಸಂಗಿಂಗ್ ಪೋಂದು ಪುನಗ ಇರಗೆ ಹೆಜ್ಜಿ ಸರ್ ಅರೇಂಜ್ ಮಾಡಿ ಬಾಲೆ ಮಗೆ ಇರ್ತೇನೆ ಮಗೇನ ಮಗಲ್ಲ ಸರ್ ರಿಷಬ ಬಂಡದು 5 ವರ್ಷದ ಬಾಲೆ ಬಾಲೆ ಸಿಂಗಿಂಗ್ ಬಾಲೆ ಅಂಜೆ 5 ವರ್ಷದ ಬಾಲೆ ಐತೆ. ಅಲ್ಲ ಇಂಟ್ರೆಸ್ಟ್ ದಾದಂದಲ್ಲ ನನಗೆ ಗೊತ್ತಾಗ್ತದೆ. ಕೆಲವು ಸತಿ ಡ್ರಾಯಿಂಗ್ ಇಷ್ಟ ಆಗ್ಬಿಡು, ಕೆಲವು ಸತಿ ಡ್ಯಾನ್ಸ್ ಇಷ್ಟ ಆಗ್ಬಿಡು, ಕೆಲವು ಸತಿ ಸಂಗೀತ ಇಷ್ಟ ಆಗ್ಬಿಡು. ನಾನು ಒಂದು 2 ವರ್ಷ ವೆಯ್ಟ್ ಮಲ್ತದೆ ಒಂಚೂರು ಟ್ರೈನಿಂಗ್ ಕೊರ್ರೆ ಸುರು ಮಲ್ಪನಿಂದು ಪರ್ಟಿಕ್ಯುಲರ್ ಅದೊಂದು ಟ್ರೈನಿಂಗ್ ದಾಲ ಕೊರೊಂದಿಜ್ಜ ಬಾಲೆ ನಿಮ್ಗೆ ಬೇರೆ ಬಿಡ್ತಾ ಎಂಚಲ ಕ್ಲಾಸ್ ಸ್ಕೂಲ್ ಇರ್ತೈತೆ ಸರ್. 2 ಮಣ್ಣು ಓಕೆ ಅಕಲ ಇಂಟ್ರೆಸ್ಟ್ ಇರ್ತಾರೆ. ಓಕೆ ನೀವು ಡ್ಯೂಯೆಟ್ ಸಾಂಗ್ ಬಂದ್ಕಟ್ಟೆ ಓ ಬಂಕ ಒಂಜಿ ಜನಪದ ಉತ್ತರ ಕನ್ನಡದ ಶೈಲಿ ಜನಪದ. ಕೇಳು ಕೇಳು ನನ್ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನ್ ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆ ಒಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲ ನೆರೆ ಕುರ್ದು ಬಂದಿರ್ತಕ್ಕಂಥ ಮುದಿ ನನ್ ಸೌತಿರ್ಗೆಲ್ಲ ಹೊಲ್ಕೊಂಡು ಕುಂತವನಲ್ಲ. ಅವನ್ ಹಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಚುಚ್ಚಾಬಾರ್ದ, ಹಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಚುಚ್ಚಾಬಾರ್ದ. ಹೊಟ್ಟಿಯ ನೋವು ಬಂದು ಅಟ್ಟಿಗೆ ಹಿಡಿಯಬಾರ್ದ, ನಾಲ್ಕಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ. ಕಳ್ಳ ನಾಲ್ಕೊಡೆಯ ಬರಲಿಲ್ಲ ತಂಗವ್ವ ತಂದನ್ನತ್ತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳೆ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳೆ. ಕಕ್ಕನೆ ತೇಟಿಗೆ ನೇರಿ ಹೊಂಟಾಳು ಮಾರಮ್ಮ ತಂದನ್ನತ್ತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು ತಂದನ್ನತ್ತ ನಾನು ತಂದನಾನಿತ ನಾನು. ಸಪ್ಪಟ್ಟು ಸರ್ರಾತ್ರಿಯಂತೆ ಕಲ್ಲು ನೀರು ಕರಗೋ ವೇಳೆಯಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಕರೀತಿದ್ದಾರಪ್ಪ ಅಂದ್ರೆ ಭಾವ ಭಾವ
ಮಾತನಾಡಯ್ಯ ಸಂಭೋ ಮಾತಿಗೆ ಮರುಳಾದೆ ಪ್ರೀತಿಯುಳ್ಳ ರಸ ಮಾತನಾಡೋ ಸಂಭೋ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮದ್ದಳ ಮುಖವ ತೋರೋ ಅಂದಕ್ಕೆ ಮಾತನಾಡೋ ಸೈ 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 ಸಂಬೋಲಿಂಗ ಮನಸೇನಮಯ ನಿನ್ನ ಮಡದಿ ನಾನೇ ಪಚ್ಚೆಯ ತೆನೆಗಳು ನೀನೆ ನೆಚ್ಚಿ ಮುಡಿಯೋಳು ನಾನೇ ಹೆಚ್ಚಳಗಾರ ಮಾತನಾಡೋ ಸಂಭೋ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮದ್ದಳ ಮುಖವ ತೋರೋ ಅಂದಕ್ಕೆ ದನಿಯ ತೋರೋ ಚಂದಕ್ಕೆ ಮಾತನಾಡೋ ಹರ 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 ಸಂಬೋಲಿಂಗ ಮನಸೇನಮಯ ನಿನ್ನ ಮಡದಿ ನಾನೇ. ಈ ರೀತಿ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕೂಗುವುದು 3 ಮಾತು ಕೂಗಿ ಕರೆಯುವುದನ್ನು 3 ಮಾತು ಕರೆದು ಹಿಂತಿರುಗಿ ಬರುವಾಳಲ್ಲೋ ರಂಬೆ ಉತ್ನಳ್ಳಿ ಮಾರಿ ಹಿಂತಿರುಗಿ ಬರುವಾಳಲ್ಲೋ ರಂಬೆ ಉತ್ನಳ್ಳಿ ಮಾರಿ ತಂದನ್ನ ತಾನೋ ತಂದನಾನಿ ತಾನೋ 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 ತಂದನ್ನ ತಾನೋ ತಂದನಾನಿ ತಾನೋ. ಇರ್ನ ಬಗ್ಗೆ ಕೇಳಿನಾಗ ಒಂಜಿ ಇರ್ನ ಫ್ಯಾಮಿಲಿದ ಬಗ್ಗೆ ಕೇಳಿನಾಗ ಒಂಜಿ ಡುವೆಟ್ ಸಾಂಗ್ದ ನೆನೆಪಾಡು ಅಂಚ ತಂದನ್ನ ತಾನಾನು ತಾನನಾನಿ ತಾನಾನು ಬಾರಿ ಶೋಕದ ಪದ. ಕೆಲವರೇ ಪೂರ ಐತೆ ಜಾನಪದ ಗೀತೆ ಸುಗಮ ಸಂಗೀತ ಪನ್ನಾಗ ದಾದನ ಬುಡ್ಚಿ ಅಂಚಿನ ಕೆಲವು ಐತ ಬಗ್ಗೆ ಅದೇ ಪನ್ಪರಿ ಫಿಲ್ಮ್ ನಲಿಪುಗಾನೆ ಪನ್ಪೇರು ಕೆಲವು ಖಂಡಿತ ಸರ್ ಒಂದು ಹೆಂಚಿನ ಪಂಡ ಒಂಜಿ 10 ವರ್ಷದ ದುಂಬೆ ನಾ ಫ್ರೆಂಡ್ ಎಲ್ಲ ನಮ್ಮ ಗುರುಕಿರಣ್ ಸರ್ನ ಒಂಜಿ ಪ್ರೋಗ್ರಾಮ್ ತಗೊಂಡಿತ್ತ ಮಸ್ತ್ ಜನ ಭಾರಿ ಸೋಕದ ಪ್ರೋಗ್ರಾಮ್ ಸರ್ ಕಂಡಪಟ್ಟೆ ಜನ ಸೇರ್ದಿತ್ತೇರು ಐಂತದೇನ ಫ್ರೆಂಡ್ ಏನಡ ಪಂಡೆ ಕಿರಣ್ ಅಣ್ಣ ಈರ್ಲ ಇಂಚಿನ ಪುರ ಮಲ್ಪೊಡಿಯೇ ಭಾವಗೀತೆನೇ ಪಣ್ಣದಗುಲ್ನ ಜನ ಬರ್ಪೇರ ಯಾಲ್ನ ಗುರುಕಿರಣ್ ಸರ್ನ ಬಾರಿ ಮಲ್ಲ ಅಭಿಮಾನಿ ಹೆಂಗಪ್ಪಗ ಮನಸ್ಸು ದಾಂಡು ಸುಗಮ ಸಂಗೀತ ನಮ್ಮ ಅವೇ ಕ್ಷೇತ್ರನ ಪತ್ತೊಂದಾತಂಡು ಒಂಜಿ 10-12 ವರ್ಷ ಬೆಂದದಾತನ ಆ ಕ್ಷೇತ್ರ ಅಪ್ಪಗ ನೆಕ್ ಜನ ಸೇರ್ಜರ ಹೆಂಗೆ ಅಲ್ಪಡ್ದು ಚಾಲೆಂಜ್ ಬತ್ತಂಡು ಈ ಸುಗಮ ಸಂಗೀತಗೆ ಯಾನು 5,000 ಜನ ಸೇರ್ಸಾಬೆ ಅಂತ ಪಕ್ಕಡೆ ಒಂದು ಚಾಲೆಂಜ್ ಏನಾಡ ಮನದನಿ ಲೆತ್ತದ ಪಂಡೆ ಆಫೀಸ್ಗೆ ಈ ಫಿಲಮ್ ಸಾಂಗ್ ಆರ್ಕೆಸ್ಟ್ರಾಗೆ ಏತ್ ಜನ ಸೇರ್ವೇರ ಅಂಚನೆ ಸೇರ್ರಾವೆ ಪಕ್ಕಡೆ ಚಾಲೆಂಜ್ ಮಾಡ್ತಾರೆ ಹೆಂಗೆ ಬಾರಿ ಪೋಡಿಗೆಲ್ಲ ಇತ್ತಂಡು ಅಂಚನೆ ಮಾಲಿಂಗೇಶ್ವರ ದೇವಸ್ಥಾನದ ಕಂಡು 5,000 ಚೇರ್ ಪುರ ಪಾಡೋದು ಮರಲೆ ಕಟ್ಟಿನಿ ಸರ್ ಏರ್ಲ ಸ್ಟಾರ್ ನಕ್ಲಿಜ್ಜೇರು ಯಾನ್ ಲಕ್ಷ್ಮೀ ವರುಣ ಅಪಗ ಬಾರಿ ಎಲ್ಲೇ ಇತ್ತೀರಂಡ ಅಪಗ 10 ವರ್ಷ ನಮ್ಮ ಟೀಮ್ನೇ ಒಂಜಿ 8 ಜನ ಸಿಂಗರ್ ಸೇರ್ದು ಮಲ್ತೀನಿ ಫಸ್ಟ್ 5:30 ಗಂಟೆ ಅಂಡು ಸರ್ 5,000 ಜನ ಸೇರಲಿರುವಂಥ ಕಾರ್ಯಕ್ರಮ ಭಾರಿ ಪ್ರಚಾರ ಕೊಡ್ತಾರೆ ಸರ್ ಮಸ್ತ್ ಖರ್ಚು ಒಂಜಿ 2 ಲಕ್ಷ ಬಜೆಟ್ಗೆ ಪಾಡ್ದಿತ್ತ ಕಾರ್ಯಕ್ರಮ 5:30 ಗಂಟೆಗೆ ಪ್ರೋಗ್ರಾಮ್ ದಿತ್ತ 5:30 ಗಂಟೆ ಅನಾಗ 5 ಜನ ಅಲ್ಲೇರು ಸರ್ 6 ಗಂಟೆ ಮಟ್ಟ ಕಾದ ಕೆಲವೊಬ್ಬರು ಗೆಸ್ಟ್ ನಕಲು 10 ನಕಲು ಬರೋದಾದ ಮುಂದೆ ಇಂಚಕ್ಕೇನಂದಿಲ್ಲ ಎತ್ತು ಬರ್ತು ಸ್ಟಾರ್ಟ್ ಮಾಡಿ ಟೈಮ್ ಸೆನ್ಸ್ ಇಲ್ವಾ ಅಂತ ಬರೋಕೆ ಏನಂದಿಲ್ಲ 20,000 ಕೊಡ್ತೇವೆ ಕೇನೋಡಾಯ್ತಾ ಕಾಕಲ್ ಪನ್ನಾಗ ನಿತ್ಯ ಸುರ್ಮಲ್ಪ ಅಂತ ಪನೋಡ್ಲ ನಮ್ಮ ಆಜಿ ಮೇಡಮ್ ಯಾಂಬ ಕಾಕಲೇರು ಬರೋ ದೂರ ಉಂಟು 6 ಗಂಟೆ ಅನಾಗ 5 ಜನ ಇರ್ತೇವೆ ಸರ್ ನಾನು 5 ಜನ ಯಾವ ಅಂದ್ರೆ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾ 6:30 ಗಂಟೆ 6:45 ಅನಾಗ ತೂಪೇನು ಸರ್ 5,000 ಚೇರ್ ಫುಲ್ ಅದು ಒಂದು 1,000 ಜನ ಉಂತೊಂದಿಲ್ಲ ಮ್ಯಾಜಿಕ್ ಲೆಕ್ಕ ಅಂಡ ಆಣಿಡ್ದು ಬುಕ್ಕ ಒಂದು ಟ್ರೆಂಡ್ ಕ್ರಿಯೇಟ್ ಆಂಡ್ ಆಕ್ಚುಲಿ ಪುತ್ತೂರು ಸುಗಮ ಸಂಗೀತದ ಒವೇ ಪ್ರೋಗ್ರಾಮ್ ಅಲ್ಪಲೆ ಸರ್ ಅರುಣ್ ಸರ್ ನಕ್ಲಿಕ್ ಪ್ರಗೋತ್ ನಕ್ಲ ನಮ್ಮ ಪ್ರೋಗ್ರಾಮ್ ರೆಗ್ಯುಲರ್ ಬರೋದು ಪೇರು ಪುತ್ತೂರು ಒವೇ ಪ್ರೋಗ್ರಾಮ್ ಅಲ್ಪಲೆ ಸುಗಮ ಸಂಗೀತ ಪ್ರೋಗ್ರಾಮ್ ಪಂಡ ಮಸ್ತ್ ಜನ ಸೇರ್ಬೇಕು ಸರ್ ಅಂಡ ನೆಕ್ ಒಂಜಿ ಆಡಿಯನ್ಸ್ ಇಜ್ಜೇರ್ದು ಅನ್ಪಣ ಸುಳ್ಳು ಸರ್ ಅಂಡ ಇನ್ ಕೊರ್ಪುನ ರೀತಿ ಇಡ್ಕೊರ್ಡು ಇದು ಸಾಂಗ್ ಸೆಲೆಕ್ಷನ್ ಒಂಚೂರು ಕೌಂಟ್ ಹಾಕೊಂಡು ನೆನ್ಕೊಂಡ ದಯಪಂಡ ಇಂಚಿನ ಸಾಂಗ್ ಪುರ ವಾ ಸಾಂಗ್ ಏನಾಗಿಲ್ಲ ಈ ಸಾಂಗ್ ಕೊರಳಿ ಆಕ್ಚುಲಿ ನಲ್ಪೇರೆ
ಸಿ ಅಶ್ವಥ್ ಸರ್ ನಕ್ಲು ಪೂರ ಇಡೀ ಖಂಡಿತ. ಸಾರಗಟ್ಲೆ ಜನಕ್ಲೆ ಕನ್ನಡ ಬೇ ಸತ್ಯ ಪ್ರೋಗ್ರಾಮ್ ಆಕ್ಚುಲಿ ಗಿನ್ನೆಸ್ ರೆಕಾರ್ಡ್ ಗೆ ಸರ್ ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ అయిన ಅಂಚಿನ ಪ್ರೋಗ್ರಾಮ್ ಸುಗಮ ಸಂಗೀತಾಡು ಮಲ್ತು ತೋಜ అయిన ಅಂಚಿನ ಮಹಾನ್ ವ್ಯಕ್ತಿ ಅಶ್ವಥ್ ಸರ್. ಸೊ ಏನು ಪೂರ ನಿಖಿಲ ಏನು ಪೂರ ಮತ್ತೊಂದು ಮುಂದುವರಿಸೊಂದುಲ್ಲರು ದಯಪಂಡ ಪಾಡ್ನಂಚಿತಿ ಮಲ್ಲ ಸಾದಿಡು ಖಂಡಿತ ಎಲ್ಲಿಯ ಒಂಜಿ ಎಲ್ಲಿಯ ಬಿಂದು ಸರ್ ಅಟ್ಲ ಮಲ್ಲ ಸಿಂಧು ಅದೀಪು. ಓಕೆ ಲಕ್ಷ್ಮಿ ಅವರೇ, ನಿಮ್ಮ ಗುರುಗಳ ಹತ್ರ ಜಾಸ್ತಿ ಮಾತಾಡಿದ್ರೆ ನೀವು ಕೂಡ ಈಗ ಗುರುಗಳಾಗಿದ್ದೀರಿ. ಹೌದು ಸರ್. ಸೊ ಲಕ್ಷ್ಮಿ ಒಂದು ಭಾಗ್ಯದ ಲಕ್ಷ್ಮಿ, ಹಾಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಾರಮ್ಮ, ಯಾವಾಗಲೂ ಬರ್ತಾ ಇರಿ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಈಗ ನಿಮ್ಮ ನಂತರ ಇನ್ನೊಂದು ಇವರ ಶಿಷ್ಯ ಇನ್ನೊಬ್ರು ಬರ್ಲಿಕ್ಕಿದ್ದಾರೆ, ಯಾರು ನಮ್ದು ಮಾಸ್ಟರ್ ಯಶಸ್ ಅಲ್ಲ, ಇವರು ವರುಣ್ ಕುಮಾರ್ ಬರ್ಲಿಕ್ಕಿದ್ದಾರೆ, ನಿಮ್ಮ ತಮ್ಮ ಬರ್ಲಿಕ್ಕಿದ್ದಾರೆ. ಸೊ ಅವ್ರದ್ದು ಕೂಡ ಒಂದು ಹಾಡ್ಲಿಕ್ಕಿದೆ. ನಿಮ್ಮ ಒಂದು ಕಡೆಯ ಗೀತೆಯೊಂದಿಗೆ ನಿಮ್ಮನ್ನು ಬೀಳ್ಕೊಡುವಂತಹದ್ದು. ಸೊ ಯಾವ ಹಾಡನ್ನು ಹಾಡ್ತೀರಿ? ಒಂದು ಲಾಲಿ ಸಾಂಗ್. ಲಾಲಿ ಪಲಗಿಸುವಂತ ಒಂದು ಲಾಲಿ ಹಾಡು. ಓಕೆ ಸರಿ. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ, ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ. ಯಾವ ಹಾಡನ್ನು ಹಾಡಿ ನಿನ್ನ ರಂಜಿಸಲಿ, ಸಂತೈಸಲಿ, ನಿನ್ನ ರಂಜಿಸಲಿ, ಸಂತೈಸಲಿ. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ, ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ. ನಾ ಹಾಡು ಹಾಡು ಕಣ್ಬಿತ್ತಿಯಲ್ಲಿ ಕೆಂಡ ಉಗುಳುವ ಹಾಡು, ನಾ ಹಾಡು ಹಾಡು ಕಣ್ಬಿತ್ತಿಯಲ್ಲಿ ಕೆಂಡ ಉಗುಳುವ ಹಾಡು. ಕೋಳಾರಕ್ಕಸರು ಗೂಬೆ ಕಣ್ಣವರು ಕಾಳರಾತ್ರಿಯ ಇಲ್ಲಿ, ಸೀಳು ನಾಯಿಗಳಂತೆ ಹೊಂಚು ಹಾಕುತ್ತಲಿಹರು, ಹೇಗೆ ಹಾಡಲಿ ಕಂದ, ನೀ ಅಳಬೇಡ ನನ್ನ ಕಂದ, ನೀ ಅಳಬೇಡ. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ, ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ. ಯಾವ ಹಾಡನ್ನು ಹಾಡಿ ನಿನ್ನ ರಂಜಿಸಲಿ, ಸಂತೈಸಲಿ, ನಿನ್ನ ರಂಜಿಸಲಿ, ಸಂತೈಸಲಿ. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ, ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ನಂದ, ಜೋ ಜೋ ನನ್ನ ನಂದ, ಜೋ ಜೋ ನನ್ನ ನಂದ. ಸಾಂದರ್ಭಿಕ ಗೀತೆಗಳು, ಸಾಂಗ್ ಸೆಲೆಕ್ಷನ್ ಕೂಡ ಹಾಗೆ ಇರಬೇಕು ಅಂತ ಹೇಳಿದರು ಗುರುಗಳು. ಹಾಗೆ ನಾನು ಹೇಳುವಂಥದ್ದು, ಇವರಿಗೆ ಡ್ಯುಯೆಟ್ ಸಾಂಗ್ ಆಡ್ಲಿಕ್ಕೆ ಹೇಳಿದೆ. ಯಾಕಂತ ಹೇಳಿದ್ರೆ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಡ್ಯುಯೆಟ್ ಸಾಂಗ್ ಅಂಥದ್ದೆಲ್ಲ ಬೇಕಾಗ್ತದೆ. ನಿಮ್ಮ ಹಾಡು ಕೂಡ ಹಾಗೆ ನಮಗೆ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರುವಂಥ ಗೀತೆಗಳು ಹಾಗೆ ಆಗಲಿ. ಓಕೆ, ಅವರಿಗೆ ಮತ್ತೆ ಆಲೋಚನೆ ಆಯ್ತು, ಇಂಥ ಹಾಡುಗಳು ಬೇಕಾಗ್ತದೆ, ಫ್ಯೂಚರಿಗೆ ಬೇಕಾಗುವಂಥ ಗೀತೆಗಳು ಆಗಲಿ. ನೀವು ಈಗ ಮುಂದೆ ಇನ್ನೊಬ್ರು ನಿಮ್ಮ ತಂಡದವರು ಇನ್ನೊಬ್ರು ಗಾಯಕರು ನಿಮ್ಮ ತಮ್ಮ ಬರ್ಲಿಕ್ಕಿದ್ದಾರೆ. ಸೊ ಈಗ ಬೀಳ್ಕೊಡುವಂತ ಹೊತ್ತು ನಿಮಗೆ ನಾನೊಂದು ಗೀತೆಯ ಮೂಲಕ ನಿಮ್ಮನ್ನು ಬೀಳ್ಕೊಡ್ತೇನೆ. ಓಕೆ ಅಲ್ವಾ? ಆಯ್ತು ಸರ್. ನಿಮ್ಮ ಜೀವನದಲ್ಲಿ ಯಾವತ್ತೂ ಆ ಲಕ್ಷ್ಮಿ ನಿಮ್ಮ ಹೆಸರಿಗೆ ತಕ್ಕ ಬರ್ತಾನೆ ಇರಲಿ.
ಆ ಲಕ್ಷ್ಮಿ ನಿಮ್ಮ ಮನೆಗೆ ಯಾವಾಗಲೂ ಇರಲಿ, ನಿಮ್ಮ ಕೈಯಲ್ಲಿ ಕೂಡ ದುಡ್ಡು ಇರಲಿ, ಆದರೆ ಒಮ್ಮೆಲೆ ಲಕ್ಷ್ಮಿ ಬರಬಾರ್ದು, ಅದು ಅಹಂಕಾರ ಬರ್ತದೆ ಅಂತ ಹೇಳ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸವು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸವು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೇಗೆ ಬಾರಮ್ಮ? ಒಮ್ಮೆಲೆ ಬರಬಾರ್ದು, ಸಡನ್ ಬಂದರೆ ನಮಗೆ ಒಂದು ಅಹಂಕಾರ ಬರ್ತದೆ. ಅದೇ ಅರುಣ್ಯರೇ ರಪ್ಪ ಬರ್ರೆ ಬಲ್ಲಿ ರಪ್ಪ ಇರೇ ಪೇಮೆಂಟ್ ತಿಕ್ಕೊಂಡು ಎಡ್ಡೆ ಹಾಪಡ ಅವು ಕಾಪಾಡು 4 ದಿನ ಹಾಕಲಿ ಎಂಚ. ಗೆಜ್ಜೆ ಕಾಳ್ಗಳ ನಾದವ ಕೇಳುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಳ್ಗಳ ನಾದವ ಕೇಳುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ, ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೌ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಆ ಭಾಗ್ಯದ ಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಬರಲಿ, ನಿಮ್ಮ ಜೀವನ ಯಶಸ್ಸಾಗಲಿ, ದೇವ್ರ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನ ಕರುಣಿಸಲಿ ಅನ್ನುವಂತ ಮಾತನ್ನ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಟಿವಿ ಚಾನೆಲ್ನ ಮುಖಾಂತರ ನಿಮಗೆ ನಾವು ಬೇಡ್ತಾ ಇದ್ದೇವೆ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ವರುಣ್ ಇಂಗ್ಲೆಂಡ್ ಮ್ಯೂಸಿಷಿಯನ್. ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಾದ ಮಂತೊಂದಿಲ್ಲ ನಾನು ಸೆಕೆಂಡ್ ಇಯರ್ ಬಿಕಾಮ್ ಆಯ್ತಾ. ಒಟ್ಟಿಗೂ ಸಂಗೀತ ಮೇರ್ನ ಟೀಚ್ ಮಂತೊಂದಿಲ್ಲ ಕಲ್ತೊಂದಿಲ್ಲ. ಓಕೆ ಸರಿ, ಇರ್ನ ಫ್ಯಾಮಿಲಿ ಬಗ್ಗೆ ಪೂರ ಹೆಂಗೆ ಗೊತ್ತುಂಡು ಯಾಕಂದ್ರೆ ನಾನು ಮೋಹನೆ ತೂತು ಪನ್ಪೆ ಅದೇ ಅಂಚಾದ ಇರುವ ಸಾಂಗ್ ಪನ್ಪರೀತೆ ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದು. ಅಯ್ಯೋ ಖಂಡಿತ. ಸರಿ, ರೆಡಿ ಆಯ್ತೆ? ರೆಡಿ ಸರ್. ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ಒಲವೇ ಒಲವೇ, ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ಬೇಸಿಗೆಯ ಬಿಸಿಲಲ್ಲಿ ನೆರಳಿ ನಡಿರುವಾಗ, ಹೊತ್ತು ಮುಳುಗುವ ಮುನ್ನ ಪ್ರಕೃತಿ ರಂಗನು ಕಂಡು, ಬೇಸಿಗೆಯ ಬಿಸಿಲಲ್ಲಿ ನೆರಳಿ ನಡಿರುವಾಗ, ಹೊತ್ತು ಮುಳುಗುವ ಮುನ್ನ ಪ್ರಕೃತಿ ರಂಗನು ಕಂಡು, ದೂರದಾಗಸದಲ್ಲಿ ಚಂದಿರನ ದಿಟ್ಟಿಸುತ್ತೆ, ದೂರದಾಗಸದಲ್ಲಿ ಚಂದಿರನ ದಿಟ್ಟಿಸುತ್ತೆ, ಮಳೆಗಾಳಿ ಚಳಿರಲು ನಿನ್ನ ನೆನಪಾಗುವುದು, ನಿನ್ನ ನೆನಪಾಗುವುದು. ಒಲವೇ ಒಲವೇ, ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ.
ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರಿ ಬಾರಿ ಶೋಕದ ಒಂಜಿ ಪದ ಇರ್ ಪಂಡರ್ತೆ ಸಾಂಗ್ ಸೆಲೆಕ್ಷನ್ ಅಂಚೊಪ್ಪೋಡು ಬೊಕ್ಕ ಸಿಚುವೇಶನ್ ತಕ್ಕ ಸಾಂಗ್ ಪೋಡು ಪಾಪ ಕಾಲೇಜ್ ಫೈನಲ್ ಇಯರ್ ಐಕ್ ತಕ್ಕ ಒಂಜಿ ಸಾಂಗ್ ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದೆ ಓಲ್ ಕಾಲೇಜ್ ಇದೆ ಕೈ ಬೀಸಿ ಕರೆಯಲ್ಲ ಇದೀನಿ ಅತ್ತು ಓಕೆ ಇಂಚೆನ್ ಬಿದೈ ಕಾಲೇಜ್ ಇರತ್ತಿಗೆ ಸರಿ ಓಕೆ ನನ್ನ ದುಂಬುಗು ಐತೆ ಬೇತೆ ಬೇತೆ ಬಾರಿ ಪೊರ್ಲದ ಒಂಜಿ ಪದಕುಲ್ಪುರ ಬರೋದುಂಡು ಸೆಲೆಕ್ಟೆಡ್ ಸಾಂಗ್ಸ್ ಉಂಡು ಜನಕ್ಕೂ ಮಾತೆಲ್ಲ ಬಾರಿ ಎಂಜಾಯ್ ಮಂದು ಆಯ್ಕೆ ತಕ್ಕ ನಮ್ಮ ಹಿನ್ನೆಲೆವಾದಕ್ಕೆ ನನ್ನ ಎಕಡ್ದಿಂಚ ಅರ್ನಂಜಿ ಆ ತೆಲಿಕೆದ ಮೋನೆ ಆಯ್ತು ವೀಕ್ಷಿತ್ತು ನಂಜಿ ಅರ್ನ ತೆಲಿಕೆ ತೊಲೆ 32 ಕೂಲಿಲ ತೋಜನು ಆತು ಖುಷಿ ಆಪುಣಕ್ಕೆ ತೂಣ ಅಂಚ ಅದು ಇಂಚ ಪೂರ್ವಪುನ ನಮ್ಮ ಕಾರ್ಯಕ್ರಮ ಮಲ್ಪೆರಕ್ಕೆ ಬಾರಿ ಖುಷಿಲ ಆಪುಣ ಅದಕ್ಕೋಸ್ಕರ ನಲಿಪುಣಂಚಿನ ಒಂಜಿ ಸಾಂಗ್ ಪಂಡ ಡಿಜೆದ ಲೆಕ್ಕತ್ತೆ ಜನಪದ ಒಂಜಿ ಎಡ್ಡೆ ಜಂಪಿಂಗ್ ಸಾಂಗ್ ಪಾಡ್ನೆಂಚ ಖಂಡಿತ ಸರ್ ಒಂಜಿ ಭಾವಗೀತೆ ಐನೊಟ್ಟಿಗೆ ಶಿಶುನಾಳ ಶರೀಫರ್ನ ಒಂಜಿ ತತ್ವಪದ ಮಿಕ್ಸ್ ಮಲ್ತ ರೆಡ್ ಮಿಕ್ಸ್ ಮಲ್ತ್ ಪಡ್ಗತೆ ಖಂಡಿತ ಎಸ್ ರೆಡಿ ನಾನು ನೀನು ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ 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 ಬದುಕೆ ನಮ್ಮ ಕಾಯದೆ ಕಾಯದೆ ನನ್ನ ಒಲವೇ ಹೇಳು ಚೆಲುವೆ ಪ್ರೀತಿಯೊಂದೆ ಗೆಲ್ಲದೆ ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ನನ್ನ ಒಲವೇ ಹೇಳು ಚೆಲುವೆ ಪ್ರೀತಿಯೊಂದೆ ಗೆಲ್ಲದೆ ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ಕೊಳಲು ಕೊಳಲು ಒಲವು ಬಿಟ್ಟು ಬೇರೆ ಉಂಟೆ ಬಾಳಲಿ ಕೊಳಲು ಕೊಳಲು ಒಲವು ಬಿಟ್ಟು ಬೇರೆ ಉಂಟೆ ಬಾಳಲಿ ಕೊಟ್ಟುದೆಷ್ಟೋ ಪಡೆದುದೆಷ್ಟೋ ಕೊಟ್ಟುದೆಷ್ಟೋ ಪಡೆದುದೆಷ್ಟೋ ನಮ್ಮನಂತೆ ಹೇಳದೆ ನಮ್ಮನಂತೆ ಹೇಳದೆ ನನ್ನ ಒಲವೇ ಹೇಳು ಚೆಲುವೆ ಪ್ರೀತಿಯೊಂದೆ ಗೆಲ್ಲದೆ ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ಬಿಸಿಲ ಬಿಂದು ನೆರಳ ಹಾದು ತಿಂಗಳನ್ನೇ ಮರೆವೆವು ಬಿಸಿಲ ಬಿಂದು ನೆರಳ ಹಾದು ತಿಂಗಳನ್ನೇ ಮರೆವೆವು ಸಿಕ್ಕಿ ಮಳೆಗೆ ನಡುಗಿ ಚಳಿಗೆ ಸಿಕ್ಕಿ ಮಳೆಗೆ ನಡುಗಿ ಚಳಿಗೆ ಒಬ್ಬರೊಬ್ಬರ ಹೊತ್ತೆವು ಒಬ್ಬರೊಬ್ಬರ ಹೊತ್ತೆವು ನನ್ನ ಒಲವೇ ಹೇಳು ಚೆಲುವೆ ಪ್ರೀತಿಯೊಂದೆ ಗೆಲ್ಲದೆ ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ಬದುಕೆ ನಮ್ಮ ಕಾಯದೆ ರೇ 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 ರಾ ರೇ 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 ರಾ ರೇ 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 ರಾ
ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಮದ್ದನಿದ್ದನಿಯೊಳು ತಂಬೂರಿ ಅದಾತಿದ್ದಿ ನುಡಿಸಬೇಕು ತಂಬೂರಿ ಮದ್ದನಿದ್ದನಿಯೊಳು ತಂಬೂರಿ ಅದಾತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ರೇ 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 ರಾ ಸಿದ್ಧ ಸದಕರ ವಿದ್ಯೆಗೆ ಒದಗುವ ಸಿದ್ಧ ಸದಕರ ವಿದ್ಯೆಗೆ ಒದಗುವ ಸಿದ್ಧ ಸದಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ಬರಿದೆ ಬಾರಿಸದಿರು ತಂಬೂರಿ ಬರಿದೆ ಬಾರಿಸದಿರು ತಂಬೂರಿ ಭಾರಿ ಸೂಪರ್ ಹಿಟ್ ಸಾಂಗ್ ಅಂಚನೆ ಪೂರೆರೆಗ್ಲ ಇತ್ತೆಲ್ಲ ಎಲ್ಲೇ ಜೋಕುಲೆರ್ ದಿಂಚಿ ಪ್ರಾಯದಗಲೆ ದಿಂಚಿ ಪೂರೆಲ್ಲ ಭಾರಿ ಇಷ್ಟ ಅನ್ಕೊನ ಪದ ಸೊ ಮಂತ್ರಮುಗ್ಧರನ್ನಾಗಿಸಿದೆ ನಿಮ್ಮ ಈ ಗೀತೆ ಶರಣು ಶರಣಾರ್ಥಿ ಭಾರಿ ಖುಷಿ ಅಂದ್ರೆ ಅಂಚನೆ ಇನ್ನೆಲ್ಲ ವಾದಕ್ಕೆ ಅಕ್ಲ ಬಗ್ಗೆ ಪರೋಡು ನಿಂತು ಭಾರಿ ಶೋಕ್ ಮಾಡಿದೆ ಓಕೆ ಇತ್ತೆ ಕಾರ್ಯಕ್ರಮದ ದುಂಬುದ ಪದತಂಚಿ ಪೋಪುನಂಚಿತ್ತಿ ಕೊಡ್ತು ಅಂಚೆನೆ ವರುಣ್ ಬಾರಿ ಪೊರ್ಲು ಪದ ಪಂಡರೆ ನನಲಾತಿರೆಗ್ ಅವಕಾಶಗಳು ಒದಗದು ಬರಡು ನಿಖಲ್ನ ಗಾನಸಿರಿ ಸಂಸ್ಥೆಡು ನನಲಾತು ರಾಷ್ಟ್ರ ಮಟ್ಟಕ್ಕೆ ಪೋದು ಪ್ರದರ್ಶನ ಕೊರ್ಪುನಂಚಿತ್ತಿ ಆ ಯೋಗ ಭಾಗ್ಯ ದೇವರು ಕರುಣಿಸ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅದ್ಭುತವಾದಂತಹ ಗೀತೆಗಳು ಸುಮಧುರವಾದಂತಹ ಗೀತೆಗಳು ಮನಸ್ಸಿಗೆ ಹತ್ತಿರ ಆಗುವಂತಹ ಗೀತೆಗಳು ಎಲ್ಲ ಗೀತೆಗಳು ನಮ್ಮೊಂದಿಗಿದೆ ಹಾಗೆ ನಮ್ಮ ಅದ್ಭುತವಾದಂಥ ಸಂಗೀತ ಲೋಕದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಉಣಬಡಿಸಿದಂತಹ ಕಿರಣ್ ಸರ್ ನಿಮಗೂ ಮತ್ತು ನಿಮ್ಮೆಲ್ಲ ತಂಡದವರನ್ನು ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅಮೃತ ಅವರು ಬಂದಿದ್ದಾರೆ ಅಮೃತ ಅವರ ಒಂದು ಹೆಸರಲ್ಲೇ ಇದೆ ಅವರೊಂದು ಅಮೃತ ಅಲ್ವಾ ಅಮೃತ ಅವರು ನಿಮಗೆ ನಿಮ್ಮದೊಂದು ಸೀರಿಯಲ್ ಬರ್ತಾಯಿತ್ತಾ ಅಮೃತ ಲಕ್ಷ್ಮಿ ಅವರು ಇಲ್ಲ ಅದು ಇವರಲ್ವಾ
ಹಾಂ ಸರಿ, ಅದು ನನಗೆ ಕನ್ಫ್ಯೂಷನ್ ರಪ್ಪ. ಹಾಗೆ ಅಮೃತ ಅವರು ಎಷ್ಟು ಸಮಯದಿಂದ ಈ ಸಂಗೀತನ ಅಭ್ಯಾಸ 2 months ಅಲ್ಲಿ ಲಾಕ್ಡೌನ್ ಅಲ್ಲಿ ಮಾಡಿದ? ಹೌದು, ಇವರೀಗ ಲಾಕ್ಡೌನ್ ಖ್ಯಾತಿ ಅಮೃತ. ಓಕೆ, ನೀವೇನು ಮಾಡ್ಕೊಂಡಿದ್ದೀರಿ? ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೇನೆ. 9th ಸ್ಟ್ಯಾಂಡರ್ಡ್. ಈಗ 9th ಇನ್ನು 9th? ಈಗ 9th. ಮೊದಲು 8th. ಹೌದಲ್ಲ, ಅದು ಲಾಕ್ಡೌನ್ ಅಲ್ಲಿ ಗೊತ್ತಾಗೋದಿಲ್ಲಲ್ಲ ಯಾವ ಕ್ಲಾಸಲ್ಲಿ ಇದ್ದೇವೆ ಅಂತ. ಯಾವ ಗೀತೆಯನ್ನು ಹಾಡ್ತೀರಿ ನೀವು? ಪೊರ್ಲುದ ಕೊಳ್ಳಲನ್ನು ಉರ್ಪುಲಕು ಕೃಷ್ಣ. ತುಳುಟು ಪನ್ಪ ತುಳುಪದ್ಯನೆ ಯಾನ್ ಬೇಕು ಈರಡ ಕನ್ನಡದಾನೆ ಬರ್ತೀರಿ. ಓಕೆ, ಪೊರ್ಲುದ ಕೊಳಲುನು ಉರಿಪುಲೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಕೇನಂಚಿತಿ ಪೊರ್ತು ಅಮೃತ. ಓಕೆ, ರೆಡಿ. ಪೊರ್ಲಿದ ಕೊಳಲನು ಉರ್ಪುಲೆ ಕೃಷ್ಣ ಭಕ್ತಿದ ಪ್ರೀತಿನ ಜಗಕ್ಕೂ जाल कृष्णा तेरी पाल कृष्णा पुर्लिद कोळलन उर्पुल कृष्णा भक्तिद प्रीतिन जगुकू तो जाल कृष्णा तेरी पाल कृष्णा पुर्लिद कोळलन उर्पुल कृष्णा. ಕೊಳಲನ್ನು ಉರಿಪುಲೆ ಕೃಷ್ಣ ಅಂಜನೆ ನಮ್ಮ ಮಾತೆರೆಗ್ಲ ಆರು ಉರ್ತನ ಸ್ವರ ಕೇಂದ್ರ ನಮ್ಮ ಮಾತೆಲ್ಲ ಒಂಜಿ ಮಸ್ತ್ ಇಂಪ್ರೂವ್ಮೆಂಟ್ ಆವಡು ಕೈಟು ಅಂತೆ ಕಾಸು ಮನ್ಕೊಡತ್ತೆ ಪೂರ ಕಾಸೇ ಮಲ್ಕೊಂಡು ಪೂರ ಕೃಷ್ಣ ಕೊಳಲು ಕಾಸೆ ಅಂಚ ಅತ ಅಷ್ಟೇ ವಿಧ ಕಾರ್ಯಕ್ರಮ ಇಜ್ಜನತೆ ಐತ ಟೆನ್ಷನ್ ಮತ್ತೆ ಐತ ನೆನೆಪುಲ ಹಾಕೊಂಡು ಅಂಚ ಇರು 9th ಅತೆ ಕನ್ನಡ ಮೌಲ್ವಿ ಪಾಠ ಉಂಡೆರಡ ಉಂಡೆ ಉಂಡೈತೆ ಏರ್ ಬರೀತೀನಿ ಕನ್ನಡ ಮೌಲ್ವಿ ಓ ದೇವರ 9th ತಾರೀಕು ನೆನಪು ಗೋರು ರಾಮಸ್ವಾಮಿ ಹೆಂಗಾರು ಬರೀತೀನಿ ಅದೇ ಅಲ್ಲೇ ಹೆಂಗ ಗೊತ್ತುಂಡು ಆನಿದ 9th ಒಂದು ಪದ್ಯಾಡು ಹೊಸ ಹಾಡು ಅದೇ ಕತ್ತಲೆ ಎನ್ನ ಅಪ್ಪಾಗ ಕಲ್ತಿದ್ದೆ ನಾವು ಅಂಚ ಹಾಡು ಹೆಂಗ್ ನೆನಪುಂಡು ಒಂದು ಓ ಏತ್ ಪಾಠ ಆತನಿತ್ತೆ ಪಾಠ ಆತನ ಆಕಿ ಮಲ್ತೊಂದು ಪೋತಿರದೆ ಮಲ್ಪೇರಂತೆ ಅಂಚ ಆವಡ್ ಇಲ್ಲಲ್ಲಿ ಏರ್ ಬರೋಪನು ಇಲ್ಲಡ ಏನ ಎನ್ನ ಪಪ್ಪ ಎನ್ನ ಅಮ್ಮ ಎನ್ನ ಪಳ್ಳಯೆ ಬೆತ್ತ ಎನ್ನ ಅಜ್ಜಿ ಬಾರಿ ಶೋಕದ ತುಳು ಹೆಂಗ್ ಬಾರಿ ಖುಷಿ ಅಣ್ಣ ಏನು ಎನ್ನ ಒಪ್ಪ ಎನ್ನ ಪಳ ಏನು ಅವು ಹಂಚಿದ ತುಳು ಅದೇ ಶೋಕದ ತುಳು ಇರೋ ಸ್ಕೂಲು ಮಾಧವ್ ಕೃಪಾ ಸ್ಕೂಲ್ ಮಣಿಪಾಲ ಪೋಪುನ ಉತ್ಪುತ್ತೂರ್ದು ಇಂತೆ ಏನು ಅಲೆವರ್ಡು ಇಪ್ಪುನ ಓಲಿಪುನ ಇರು ಅಲೆವರ್ ಉಡುಪಿ ಉಡುಪಿಡುಪುನ ಇರ್ನ ಊರೋಲು ಆಕ್ಚುಲಿ ಅಲೆವರ್ ಉಡುಪಿ ಆನ್ಲೈನ್ ಸ್ಟೂಡೆಂಟ್ ಸರ್ ನಮ್ಮ ಓ ಆನ್ಲೈನ್ ಓ ಅಂಚೆ ಯಾಲ ತುಪ್ಪು ಅಲ್ತಿರ್ದಿಡೆಗೆ ಇಂಚ ಕನೆಕ್ಷನ್ ಅಂದ ಎಂಚ ಪಂಡ ಸರ್ ನಮ್ಮ ಪ್ರೋಗ್ರಾಮ್ ಬಿಡ್ಪುರ ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸ್ ಕೊಂಚ 500 ಸ್ಟೂಡೆಂಟ್ ಉಳ್ಳಿ ರೈಟ್ ಅಡ್ವರ್ಟೈಸಿಂಗ್ ನಕ್ಲ ಪೆಜ್ಜಿದಂಕ್ಲ ಇಂಚಿನ ಪ್ರೋಗ್ರಾಮ್ ಬಿಡ್ಪುರ ಅಕ್ಲೇನ್ ಒಂಜಿ ಇಂಟ್ರೊಡ್ಯೂಸ್ ಮಲ್ಪವ ಈ ಸತಿ ಆನ್ಲೈನ್ ಸ್ಟೂಡೆಂಟ್ ನಕ್ಲೇನ್ 2 ಜನ ಪೆಜ್ಜಿಗೆ ಆವಡದು ಅಂಚ ಅಮೃತ ತಿಕ್ಕೇರು ನನ್ನ ಬರ್ರವ್ಲೇರು ಯಶಸ್ ಪಂಡ ಎಸ್ ಆನ್ಲೈನ್ ಕುಡಂಜಿ ಓ ಸಾಂಗ್ ಕಲ್ತಿದ್ದಾರೆ ಕುಡಂಜಿ ಓ ಅಣ್ಣ ಸಾಂಗ್ ಉಂಡು
ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ಇವ್ರು ಕೃಷ್ಣನ ಮಸ್ತ್ ಭಕ್ತಿ ನನ್ನತೆ ಹೌದು ಹೌದು ರಾಧೆ ನನಗೆ ಬಂದೆ. ಓಕೆ ರೆಡಿ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವುದು ಪರಿತಾಪ, ಪಡುತ್ತಿರುವುದು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಹೌದು ದೇವ್ರ ಎಡ್ಡೆ ಮಲ್ಪಡಿರೆಗ್ ಈ ರೀತಿ ಒರ್ಮನೆ ಕ್ಲಾಸ್ ಇರ್ತದೆ ಗಾನ ಸೀರಿಡ್ ಕಲ್ತೊಂದುಲ್ಲರು ನನ್ನ ಇರು ಮಿತ್ತು ಮಿತ್ತು ಬೋಡು ಗೊತ್ತಾಣದೆ 10ನೇ ಬೋಡು 11ನೇ ಬೋಡು ಅಂಚ ಆಯ್ತು ಒಟ್ಟಿಗೂ ಸಂಗೀತೋಡ್ಲ ಮಿತ್ತು ಬೋಡು ಅವೇ ನಾತ್ ಸಾಧನೆ ಮನ್ಪೋಡು ಇಂಚಿ ನಕ್ಲ ಗುರು ನಕ್ಲು ಇತ್ತಂದಾಂಡ ನಿಕ್ಲ ಅಂಚಿನ ಶಿಷ್ಯರ ನಕ್ಲು ಸಾಧನೆ ಮನ್ಪೊಲಿ ದಾಯದ ಪನ್ನ ತಿರುನಕ್ಲು ಒಂಜಿ ಪಾತೆರ ಬಂತೇರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಒಂದು ಅಂಚ ಅದು ಪುನಗ ಇರೆಗೆ ಮುಂದೆ ಗುರಿಲ ಉಂಡು ಹಿಂದೆ ಗುರುಲ ಉಂಡು ಅಂಚ ಅದು ಪುನಗ ಇರ್ನ ಲೈಫ್ ಮಸ್ತ್ ಸೇಫ್ ಆದುಂಡು ಅವಂದೇ ದೇವರಿಗೆ ಎಡ್ಡೆ ಮಲ್ಪಡು ಕಾರ್ಯಕ್ರಮ ಬತ್ತನಿಗೆ ಸೋಲ್ಮೇಲು ಧನ್ಯವಾದ. ಗಾನ ಸಿರಿ ತಂಡದ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮ ಜಾನಪದ ಆಯ್ತು ಒಟ್ಟುಗು ದೇವರನ ಭಕ್ತಿ ಗೀತೆ ಎಲ್ಲ ಉಂಡು ಒಟ್ಟೊಟ್ಟುಡು ಒಂಜಿ ಇಂಚಿನ ಪುರ ಗೀತೆಯಲ್ಲಿ ಏನು ಪುರ ಸಂಸ್ಕೃತಿ ಸಂಪ್ರದಾಯ ಪುರ ಒರಿಯರ ಸಾಧ್ಯತೆ ಉಂಡು ಇಂಚಿನ ಪುರ ಜಾನಪದ ಗೀತೆಯಲ್ಲಿ ಏನು ಪುರ ಯಾಪಂಡ ನಮ್ಮ ಈ ಭಾರತ ದೇಶ ಸಂಸ್ಕೃತಿನು ದಿಂಜಿನಂಚಿನ ದೇಶ ಅಂಚ ಅದು ಪುನಃ ಇಂಚಿನ ಪುರ ಪದಕುಲ್ ಪುರ ಇತ್ತನ ನಾಡ ಆಯ್ತಾ ಆ ಮಣ್ಣದ ದಾದ ಮಹತ್ವ ಉಂಡು ಏನು ಪೂರ ತೆರಿಪಾವನ ಅಂಚಿತಿ ಕಾರ್ಯ ಆಪಣಿಗೆ ಖಂಡಿತ ಸರ್ ಅಂಚ ಇತ್ತೆ ಇರ್ನ ಕುಡೋರಿ ಶಿಷ್ಯ ಬೈದೆ ಶಿಷ್ಯನ ಪುದರ್ ಯಶಸ್ಸು ತುಲೆ ಪೂರ ಒಂಜೊಂದು ಎಡ್ಡೆಡ್ಡ ಪುದರ್ದ ಶಿಷ್ಯರ ಕುಲ್ಲೇರಿಗೆ ಯಾಕಡೆ ಅಮೃತ ಬರ್ತೇನೆ ಐದು ದುಂಬು ಲಕ್ಷ್ಮಿ ಬರ್ತೇನೆ ಯಶಸ್ಸು ಬರ್ತೇನೆ ಆಯ್ತು ಇಡೀಟ್ ಒಂಜಿ ವರುಣ ಬರ್ತೇನೆ ಆವಡೆ ದಾದ ಮಂತೊಂದುಲ್ಲರು ಬಾಲೇರು ಸ್ಕೂಲ್ ಅದೇ ಸ್ಕೂಲ್ ಪೋಂತಾರ ಆನ್ಲೈನ್ ಕ್ಲಾಸೆ ಆನ್ಲೈನ್ ಡೇ 8ನೇ ಕ್ಲಾಸ್ ಅಪ್ಪ 8ನೇ ನನ್ನ ಎಂತ ಹೆಂಗ ಆತಡ್ಡೆ ತುಳು ಬರ್ತದೆ ಕನ್ನಡ ಪಾತೆರಡೆ ಓಕೆ ಇದು ಕನ್ನಡ ಓ ಎಲ್ಲಿ ನಿಮ್ಮ ಊರಲ್ಲಿ ನಮ್ದು ಇಲ್ಲಿ ಲ್ಯಾಂಡ್ಲಿಂಗ್ಸ್ ಮಂಗಳೂರಿನವರ ತುಳು ಬರ್ತಾ ಇಲ್ಲ ನಿಮಗೆ ತುಳು ಅರ್ಥ ಆಗ್ತದಾ ಅರ್ಥ
ಎಷ್ಟನೇ ಕ್ಲಾಸ್ ಮಾಡಿ? 8th. ಇನ್ನೂ 8th ಮುಂದೆ 8th? ಇನ್ನು ಈಗ ಆಯ್ತು. ಈಗ ಆನ್ಲೈನ್ ಸ್ಟೂಡೆಂಟ್ ನಿಮ್ದು ಇವರು? ಓಕೆ ಸರಿ. ತುಂಬ ಕಷ್ಟಪಟ್ಟರು ಬರುವಾಗ ಕೂಡ, ಬಟ್ಟೆಯಿಂದ ಹಿಡಿದು ಹೊಟ್ಟೆಯವರೆಗೆ ತುಂಬ ಕಷ್ಟಪಟ್ಟು ಬಂದಂಥ ವಿದ್ಯಾರ್ಥಿಯವರು. ಯಶಸ್ಸು ಅವರು. ಯಶಸ್ಸು ಸಿಗ್ತದೆ ನಿಮಗೆ. ಯಾವ ಗೀತೆಯನ್ನು ಆಡ್ತೀರಿ? ಎಲ್ಲೋ ಹುಡುಕಿದೆ ಇಲ್ಲದ ದೇವ. ಅದೇ ನೋಡಿ, ಎಲ್ಲೆಲ್ಲಿ ಹುಡುಕ್ಬೇಕಾಗ್ತದೆ ಇಲ್ಲದ ದೇವರನ್ನು. ಓಕೆ, ರೆಡಿ ಅಲ್ವಾ? ಸರಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ದೇವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ. ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ದೇವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಅಂದ್ರೆ, ಈಗ ಮಕ್ಕಳು ಎಲ್ಲೋ ಹುಡುಕಿದ್ದಾರೆ, ಹುಡುಕಿದ ಕೂಡಲೇ ದೇವರು ರಪ್ಪ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಆನ್ಲೈನ್ ಕ್ಲಾಸ್ ಅಲ್ಲ. ಆಗ ಇಲ್ಲದಿದ್ರೆ ನಮಗೆಲ್ಲ ಅಲ್ಲಿ ಕೂತ್ಕೊಂಡು ಬರಿಬೇಕಿತ್ತು. ಆದ್ರೆ ಆನ್ಲೈನ್ ಅಲ್ಲಿ ಅಲ್ವಾ? ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನೀವು? ಕ್ಯಾನ್ರಾ ಡೊಂಗರ್ಕೇರಿ. ಕ್ಯಾನ್ರಾಕ್ಕ 8th ಅಲ್ವಾ? ಹೌದು. ನಿಮಗೆ ಕನ್ನಡದಲ್ಲಿ ಮಗ್ಗದ ಸಾಹೇಬ್ ಎಲ್ಲ ಪಾಠ ಇದೆಯಾ? ನೀವು CBSE ಅಲ್ಲ, ಸ್ಟೇಟ್. ಸ್ಟೇಟಾ? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್? ಸೆಕೆಂಡ್. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಹೌದಾ? ಎಕ್ಸಾಮ್ ಆಯ್ತಾ? ಹಾಂ. ನಾನು ಈಗ ಕ್ವಶನ್ ಕೇಳಿದೆ ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿರಬೇಕು. ಅದು ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆನ್ಲೈನ್ ಈಗ ಸ್ಟಾರ್ಟ್ ಆಯ್ತಲ್ಲ ನಿಮಗೆ. ಹೌದು. ಈಗ ಡೈಲಿ ಈಗ ಆನ್ಲೈನ್ ಒಳ್ಳೇದಾಗೋದು ಆಫ್ಲೈನ್ ಒಳ್ಳೇದಾಗೋದು? ಆಫ್ಲೈನ್ ಬೆಟರ್. ಹೌದಾ? ಡೈಲಿ ಕ್ಲಾಸಿಗೆ ಹೋಗ್ಬೋದಲ್ವಾ? ಕೆಲವರಿಗೆ ಆನ್ಲೈನ್ ಬೆಟರ್, ಯಾಕಂದ್ರೆ ಕ್ಯಾಮರಾ ಮೈಕ್ ಆಫ್ ಮಾಡಿ ಕೂತ್ಕೊಳ್ಬೋದಲ್ಲ ಅಲ್ವಾ? ಹಾಗೆ. ಸರಿ, ಓಕೆ. ಮುಂದಿನ ಗೀತೆ, ಇನ್ನೊಂದು ಗೀತೆ ಆಡ್ತಾರಲ್ಲ ಅವರು. ಯಾವ ಗೀತೆ ಹಾಡ್ತೀರಿ ನೀವು? ಯಾವ ಕವಿಯು ಬರೆಯಲಾರ. ಸರಿ, ಓಕೆ. ರೆಡಿಯಾ? ಎಸ್. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ.
ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡೋ ನುಡಿಗಳಂತೆ ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡೋ ನುಡಿಗಳಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಯಾವ ಕವಿ ಬರೆಯದಿದ್ರು ಕೂಡ ಇವರು ಚೆನ್ನಾಗಿ ಹಾಡಿದ್ರಲ್ಲ, ಅದು ಖುಷಿ ಆಯಿತು ನನಗೆ. ಓಕೆ, ನೀವು ಇನ್ನೂ ಕೂಡ ಮೇಲೆ ಮೇಲೆ ಹೋಗಬೇಕು, ಗೊತ್ತಾಯ್ತಲ್ವ? ಒಂದು ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡಬೇಕು, ಉತ್ತಮ ಗುರುಗಳ ಜೊತೆ ಇದ್ದೀರಿ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸರ್, ಕಾರ್ಯಕ್ರಮದ ಕಡೆಗೆ ಕಾರ್ಯಕ್ರಮ ಮುಗಿಪುನಂಚಿತ್ತಿ ಪೊರ್ತು ಒಂಜಿ ಆತು ಮಸ್ತ್ ಶಿಷ್ಯ ವೃಂದನ ಒಂಜಿ ಸಂಪಾದನೆ ಮಲ್ತದ ಒಂಜಿ ಸಂಪಾದನೆ ಐತೆ ಒಂಜಿ ಪೂರ ಉಲ್ಲೇರ್ ಅಂತ ಬಂದಾಗ ಮಲ್ಲ ಮಲ್ಲ ವೇದಿಕೆಡಿನಿ ನಮ್ಮ ಕಾರ್ಯಕ್ರಮ ಕೊರೊಂದುಲ್ಲೇರ್ ಬಂದಾಗ ಕಲ್ಪನಕ್ಲೆಲ್ಲ ಒಂಜಿ ಪೆರ್ಮೆವು ಅಂಚ ಅದು ಕಾರ್ಯಕ್ರಮಕ್ಕೆ ಬೈದಾರಿ ಇನ್ನಿತ ಒಂಜಿ ಸ್ಪೆಷಲ್ ಎಪಿಸೋಡ್ ಇನ್ನಿತ ಒಂಜಿ ಜಾನಪದ ವೈಭವ ಅಂತ ಪನೋಲಿ ಬಾರಿ ಶೋಕದ ಒಂಜಿ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ತಿತ್ತ. ಅಂಚ ಅದು ವೀಕ್ಷಕರಿಗೆಲ್ಲ ಕಾರ್ಯಕ್ರಮದ ಬಗ್ಗೆ ಒಂಜಿ ರಡ್ಡ್ ಕಡೆತ ಪಾತ್ರ ನಮ್ಮ ಟಿವಿಗೆ ಥ್ಯಾಂಕ್ಸ್ ದಯಪಂಡ ಒಂಜಿ ಕಲಾವಿದರನ್ನ ಗುರುತಿಸವನಂಚಿನ ಈ ಒಂಜಿ ಕೆಲಸ ಉಂಡತೆ ಐಕೆ ಐನಡ್ದು ಜಾಸ್ತಿ ಮಂಜು ರೈ ಸರ್ನ ಇಂಕ್ಲ ಆಫೀಸ್ ಪಂಡ ಅಂತ ಬ್ಯುಸಿ ಇಪ್ಪುಣೆ ಕ್ಲಾಸಸ್ ಅವನೊಂದು ಪೂರ ಲಕ್ಷ್ಮಿ ಬರ್ಶೋಗ ಪದ ಬಂತೇರು ಆರ್ಲಾಂಚನೆ ಒಂಚೂರು ಎಂಕ್ಲ ಫ್ರೀ ಟೈಮ್ ಮಂಜು ರೈ ಸರ್ನ ಕಾಮಿಡಿ ಪೂರ ತೂಪುನ ಅಂದುಂಡು ಎಂಕ್ಲ ಒಂಜಿ ಬಾರಿ ಮನಸ್ಸೊಂಜಿ ಫ್ರೀ ಆಪುನಂಚಿನ ಎಂಕಲ್ ಅಂಚಿನ ವೇತೋ ಲಕ್ಷಗಟ್ಟಲೆ ಅಭಿಮಾನಿ ಇರೆಗುಲ್ಲೇರು ಆಕ್ಲೇನ ಜೀವನಡಂಜಿ ತೆಲಿಕೆ ಆಗ್ಲ ಜೀವನಡ ದಾದ ಬೇನೆ ಬೆಸರ ದಾಲ ಇತ್ತನಲ್ಲ ಈರ್ನ ಒಂಜಿ ಏತ ತೆಲಿಕೆದ ಈರ್ನ ಮೋಣೆ ಎತ್ತುದು ಈರ್ನ ಪ್ರತಿಭೆ ಎಂತುದು ತೆಲಿಪುನಂಚಿನಕ್ಲ ಪಂಡ ಆಕ್ಲ ಜೀವನಡ್ ಒಂಜಿ ತೆಲಿಕೆ ಈರ್ನಂಚಿನ ಅಪ್ರತಿಮ ಕಲಾವಿದರನೊಟ್ಟಿಗೂ ನಮ್ಮ ಗಾನಸಿರಿ ಟೀಮ್ ಕೊಲ್ಲುದನ್ನು ಪಂಡ ಬಾರಿ ಖುಷಿ ಆವೊಂದುಂಡು ಸರ್. ಈರೆಗ್ಲ ಮಸ್ತ್ ಥ್ಯಾಂಕ್ಸ್ ಅಂಚೆ ವಾದ್ಯ ಬೃಂದ ಎಪ್ಪಲ ನಮ್ಮೊಟ್ಟಿಗೆನೇ ಇಪ್ಪೇರು ಅಂಚನೆ ಪೂರ ಟೆಕ್ನಿಕಲ್ ಟೀಮ್ಗಳ ಥ್ಯಾಂಕ್ ಯು. ಗಾನಸಿರಿ ಸಂಸ್ಥೆ ಕರಿನ ಒಂಜಿ ಇರುವ ವರ್ಷಡ್ 20,000 ಜಾಸ್ತಿ ಜೋಕ್ಲೆಗೆ ಒಂಜಿ ಸಂಗೀತ ಶಿಕ್ಷಣ ಕೊರ್ತುಂಡು ಅಂಚನೆ ಖಂಡಿತವಾದಲ ಸಿಂಗರ್ಸ್ ಆವಡೊಂದು ಏರೆಗೆ ಪೂರ ಆಸೆ ಉಂಡ ಅಕ್ಲಿನ ಖಂಡಿತವಾದಲ ಎಂಕ್ಲೆಗೆ ದಾದ ಗೊತ್ತುಂಡ ಇನ್ನೊಂಜಿ ಭರಪೂರವಾದ ಅಕ್ಲೆಗೆ ಪಂಡದ ಕೊರದು ಅಕ್ಲೆನಂಜಿ ಸಂಗೀತಡ್ ಮೆತ್ತುಕೊಂದರ್ಪ ನಂಚಿನ ಪ್ರಯತ್ನ ಆವೊಂದುಂಡು ಖಂಡಿತವಾದಲ ನನ್ನ ಪ್ರಯೋಜನ ಪಡೆಯವನಲ್ಲಿ ಕಾರ್ಯಕ್ರಮ ಬೈದಾರೆ ಅರುಣನ ನಮ್ಮ ಪ್ಯೂರ್ ಮಸ್ತಿದ ಒಂಜಿ ಭಾಗ ಇರು ಅಂಚಾದಪ್ಪನಾಗ ಈ ರೀತಿ ಅಂದೆ ನಮ್ಮ ಪ್ಯೂರ್ ಮಸ್ ಇಜ್ಜಿ ಎಪ್ಪಲ್ ಬರ್ಪಾರ್ ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮ ಬರ್ತನೆಕ್ ಸೊಲ್ಮೇಲು ಇರ್ನ ತೆಲಿಕಮ್ಮನೆ ಅಂಚೆನೆ ಉಪ್ಪಾಡು ಇರ್ಲ ನನ್ನಲಾತ್ ಮಿತ್ತು ಅಂಚೆನೆ ವೀಕ್ಷಿತ್ ಕೊಡಂಚ ನಿಮ್ಮ ಕಾರ್ಯಕ್ರಮಕ್ಕೆ ಮಸ್ತ್ ಬರ್ತದೆ. ಲಾಸ್ಟ್ ಟೈಮಲ್ಲಿ ಬಾರಿ ಶೋಕದ ಕಾರ್ಯಕ್ರಮನ ಆಯೋಜನೆ ಮಲ್ತಿತ್ತ ಇಟ್ಲ ಇತ್ತಾರೀರ ಅಂಚೆ ಬರೋಂದು ಪೋಡಿರು ಇರು ಏಪಲ ಬರ್ಪುಜಿನ ಪಂಡ್ರೇನೆ ಅಲ್ಲಿ ಏಪಲ್ಲ ಇರೆಗೆ ಏಪ ಮನಸ್ಸಾಪು ಸೀದಾ ಇಟ್ಟು ಬರೋಲಿ ನಮ್ಮ ಅಡೆಗೆ ಏಪಲ್ಲ ಇಂಕಲ್ಲ 24/7 ಓಪನ್ ಅಂಜನೆ ಲಕ್ಷ್ಮಿ ಟೀಚರ್ ಸಂಗೀತ ಟೀಚರ್ ಅವರು ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಬಂದದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಯಶಸ್ಸನ್ನು ಕಾಣಲಿ ಅಂಜನೆ ಸರ್ ಈ ಎಂಕಲ ಕಾರ್ಯಕ್ರಮಕ್ಕೆ ಬೈದಿರೆ ನಿಖಲೆ ದೇವರ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊರದು ಕಾಪಾಡಿ ಬರ್ಪುನಂಚಿನ ಕಷ್ಟ ನಷ್ಟಲು ಪೂರ ದೂರಾದ ಜೀವನದ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ದಿಕ್ಕಡೆ ನಿಖಲ್ ದೀಪನಂಚಿನ ಪಜ್ಜೆ ಬೊಲ್ಪಾದ ಬರಡು ಬಂಡದಿ ಶ್ರೀ ದೇವರ ಪ್ರಾರ್ಥನೆ ಮಲ್ತೊಂದಲ್ಲೇ
ಓಕೆ ಬಂದಲೆ ಸ್ಪೆಷಲ್ ಏನಿತ ಎಪಿಸೋಡ್ ಇನಿ ಪ್ಯೂರ್ ಮಸ್ತ್ ಇಡ್ ಜನಪದ ವೈಭವದ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮಲು ನಮ್ಮ ಈ ಭೂಮಿಡ್ ನಮ್ಮ ಭಾರತ ದೇಶದ ಪುಟ್ಟದಂತ ಪಂಡ್ರೆ ಬಾರಿ ಸಂತೋಷ ಆವೊಂದುಂಡು ಮುಲುಪುನ ಸಂಸ್ಕೃತಿ ಸಂಪ್ರದಾಯ ಐನ್ ವರ್ಣಿಸರೆ ಸಾಧ್ಯಜಿ ಅಂಚಿನವಲು ಅಂದಕ್ಕೆ ಜನಪದ ಕ್ಷೇತ್ರೋಡು ಮಸ್ತ್ ಕೊಡುಗೆ ಎಲ್ಲ ನಮಗೆ ತೆಗೆದೇನೆ ಅಂಚೆ ಅದಪ್ಪನ ಬಾರಿ ಶೋಕದ ಗೀತೆಯನ್ನು ಪ್ರಸ್ತುತ ಮಂತ ನಂಚಿತಿ ಮಾತ ಗಾಯಕರಿಗೆ ಇನ್ನೆಲ್ಲವಾದ ಕೆರೆಗೆ ಇಂಕಲ ಮಾತ ನಮ್ಮ ಟಿವಿದ ಟೆಕ್ನಿಕಲ್ ಟೀಮ್ಗೆ ಮಾತಿರಲ್ಲ ಸೋಲ್ಮೇಲೆ ಸಂದಾಯಿತ ಮಲ್ತೊಂದು ವೀಕ್ಷಕರ ಕಾರ್ಯಕ್ರಮ ಮುಗಿದ ನಂತರ ಬರ್ತು ಸರ್ವೇ ಜನ ಸುಖಿನೋ ಭವಂತು.